ರಂಗೇರುತ್ತಿದೆ ಚುನಾವಣಾ ರಂಗ. ರಾಜಕೀಯ ಪಕ್ಷಗಳಿಗೆ ಇದು ಪ್ರತಿಷ್ಠೆಯ ಕಣ. ಲೋಕಸಭಾ ಚುನಾವಣೆಗೆ ಪ್ರಭಾವ ಬೀರಲಿದೆಯಾ ಈ ಲೋಕಲ್ ಎಲೆಕ್ಷನ್? ಎಸ್, ಇದೇ ಹೊತ್ತಿನ ವಿಶೇಷ ಲೋಕಲ್ ಫೈಟ್. ನಾನು ಲೋಕೇಶ್ ಹಾಲಹಳ್ಳಿ. ನಗರಸಭಾ ಚುನಾವಣೆಗೆ ಭರದ ಸಿದ್ಧತೆಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಚುನಾವಣೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಎಫೆಕ್ಟ್ ಯಾವ ರೀತಿಯಾಗಿ ಬೀಳಿದೆ, ಹಾಗೆ ನಗರಸಭಾ ಚುನಾವಣೆಯಲ್ಲಿ ಈಗ ಚುನಾವಣೆಗೆ ಯಾವ ರೀತಿಯಾದ ಸಿದ್ಧತೆಗಳು ನಡೆದಿವೆ ಅನ್ನೋದ್ರ ಕುರಿತಾಗಿ ಈಗ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಎಸ್, ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂತಹ ಜನಾರ್ದನ್ ಭಂಡಾರ್ಕರ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದಂತಹ ಕಿರಣ್ ಕುಮಾರ್ ಬೈಲೂರ್ ಅವರು ನಮ್ಮ ಜೊತೆ ಇದ್ದಾರೆ. ತಮಗೂ ಸ್ವಾಗತ ಸರ್. ನಾನು ಮೊದಲಿಗೆ ಕಿರಣ್ ಕುಮಾರ್ ಬೈಲೂರ್ ಹತ್ರ ಬರ್ತೇನೆ. ಈಗ ನೀವು ಮಾಜಿ ಅಧ್ಯಕ್ಷರಾಗಿದ್ದೀರಿ, ಈಗಾಗಲೇ ನೀವು ನೋಡೋ ಹಾಗೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ? ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆ ನಡೆದಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಒಂದು ಬಾರಿಯ ಮತ್ತೆ ಇದು ಪರಿಚಯ ಮಾಡಲಿಕ್ಕೆ ಎಲ್ಲ ವಾರ್ಡ್ಗಳಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನ ವೈಫಲ್ಯ, ಆಡಳಿತ ವೈಫಲ್ಯವನ್ನು ಮತ್ತು ನಾವು ನಮ್ಮ ಈ ಹಿಂದೆ 5 ವರ್ಷದ ಹಿಂದೆ ನಾವು ಏನು ಜನರಿಗೆ ಈ ಭಾಗದಲ್ಲಿ ನಾವು ಏನು ಕೆಲಸ ಮಾಡಿದೆ ಅದರ ಬಗ್ಗೆ ಹೇಳಿಕೊಂಡು ನಾವು ನಮ್ಮ ರೀತಿಯಲ್ಲಿ ನಾವು ಮತಯಾಚನೆಯನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ಎಸ್, ಎಲ್ಲ ರೀತಿಯಲ್ಲಿ ಈಗ ತಯಾರಿದ್ದೀರಿ ಆಗಿದ್ರೆ? ಈಗ ಎಲ್ಲ ರೀತಿಯಲ್ಲಿ ತಯಾರಾಗಿದ್ದೇವೆ. ಇನ್ನೇನು ಹೆಚ್ಚು ದಿನ ಇಲ್ಲ, ಆದಷ್ಟು ಬೇಗ ಇನ್ನೊಂದು 3-4 ದಿವಸದಲ್ಲಿ ನಾಮಿನೇಷನ್ ಎಲ್ಲ ಆದ ನಂತರ ಪೂರ್ತಿ ಎಲ್ಲ ವಾರ್ಡ್ಗಳಿಗೆ ಈಗ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀರಾ? ಎಲ್ಲ ವಾರ್ಡಲ್ಲೂ ಆಗಿದೆ, ಅಭ್ಯರ್ಥಿಗಳ ಪಟ್ಟಿ ಪೂರ್ತಿಯಾಗಿ ಸಂಪೂರ್ಣ ಆಗಿದೆ. ಎಸ್ ಸರ್, ತಮ್ಮ ಪಾಳ್ಯದಲ್ಲಿ ಈಗ ಯಾವ ರೀತಿಯಾದ ಸಿದ್ಧತೆಗಳು ನಡೀತಾ ಇದೆ ಚುನಾವಣೆಗೆ? ನಾವು ಈಗಾಗಲೇ 22 ವಾರ್ಡ್ಗಳ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ. ಇನ್ನು ಉಳಿದ ವಾರ್ಡಿನ ಏನು ಅಭ್ಯರ್ಥಿಗಳ ಘೋಷಣೆಯನ್ನು ಒಂದೆರಡು ದಿವಸದೊಳಗೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಕೂಡ ಎಲ್ಲ ನಮ್ಮ ಅಭ್ಯರ್ಥಿಗಳು ಯಾರು ಉಮೇದುವಾರಿದ್ದರು, ಪಕ್ಷದ ಅಭ್ಯರ್ಥಿಗಳು ಇವತ್ತು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ತಮ್ಮ ಪರಿಚಯವನ್ನು ಮಾಡುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಏನು ನಾವು ನಮ್ಮ ಒಂದು ನಗರಸಭೆಯ ಆಡಳಿತದಲ್ಲಿ ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಿ ಏನು ನಮ್ಮ ಉಳಿದ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅದ್ರ ಬಗ್ಗೆ ಜನರ ಹತ್ರ ನಾವು ಮತವನ್ನು ಯಾಚಿಸ್ತೇವೆ. ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಂತ ನಾವು ಜನರ ಹತ್ರ ನಿವೇದನೆ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳು? ಈಗ ತಾವೇ ಹೇಳಿದ್ರೆ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ನಾವು ಜನರ ಹತ್ರ ಪ್ರಚಾರ ಮಾಡ್ತೇವೆ ಅಂತ, ಏನೆಲ್ಲ ಮಾಡಿದ್ದೀರಾ? ಹಾಗಾದ್ರೆ ಯಾವ ಪ್ರಣಾಳಿಕೆಯನ್ನು ನೀವು ಮುಂದೆ ಇಟ್ಕೊಂಡು ಹೋಗಿ ಅವ್ರ ಮುಂದೆ ಪ್ರಚಾರ ಕಾರ್ಯ ನಡೆಸ್ತೀರಾ? ಈಗಾಗಲೇ ಉಡುಪಿ ನಗರದಲ್ಲಿ ಸುಮಾರು 500 ಕೋಟಿಗೂ ಹೆಚ್ಚಿನ ಒಂದು ಅನುದಾನಗಳು ಬಂದಿವೆ. ಇವತ್ತು SFC ನಿಧಿ ಇರ್ಬೋದು, ಇವತ್ತು ನಗರಸಭಾ ನಿಧಿ ಇರ್ಬೋದು, ಅದೇ ರೀತಿ 13-14ನೇ ಹಣಕಾಸು ನಿಧಿ ಇರ್ಬೋದು. ಸುಮಾರು 125 ಕೋಟಿ ರೂಪಾಯಿ ಹಣವು ಈಗಾಗಲೇ ವ್ಯಯಗೊಂಡಿದೆ. ಏನು ನಮ್ಮ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನು 24 ಗಂಟೆ ಕುಡಿಯುವ ನೀರು ನೀಡುವ ಒಂದು ಯೋಜನೆ, ಅದು ವಾರಾಹಿ ಕುಡಿಯುವ ನೀರಿನ ಯೋಜನೆ. ಸುಮಾರು 300 ಕೋಟಿ ರೂಪಾಯಿಯ ಈ ಯೋಜನೆಯು ಈಗ ಕಾರ್ಯಗತಗೊಳ್ತಾ ಇದೆ. ಇವತ್ತು ಅದರ 1ನೇ ಮತ್ತು 3ನೇ ಹಂತದ ಏನು ಹಂತದ ಯೋಜನೆಗಳು ಇವತ್ತು ಟೆಂಡರ್ ಹಂತದಲ್ಲಿ ಪ್ರಕ್ರಿಯೆಗಳು. ಅಲ್ಲದೆ 38 ಕೋಟಿ ರೂಪಾಯಿಯ ಏನು ಡ್ರೈನೇಜನ್ನು ಸರಿಪಡಿಸುವ ಒಳಚರಂಡಿ ಯೋಜನೆಯನ್ನು ಪುನಶ್ಚೇತನಗೊಳಿಸುವ ಇವತ್ತು ವೆಟ್ವೆಲ್ಗಳಿರ್ಬೋದು, 4 ವೆಟ್ವೆಲ್ಗಳು. ಅದೇ ರೀತಿ ನಮ್ಮ ನಿಟ್ಟೂರಿನಲ್ಲಿರುವ ಏನು ಕೊಳಚೆ ನಿರ್ಮೂಲನಾ ಘಟಕ ಇದೆ, ಆ ಘಟಕನ ಅಪ್ಗ್ರೇಡ್ ಮಾಡಲಿಕ್ಕೆ, ಪುನಶ್ಚೇತನಗೊಳಿಸಲಿಕ್ಕೆ, ಹೈಟೆಕ್ ಮಾಡಲಿಕ್ಕೆ ಈ 38 ಕೋಟಿ ರೂಪಾಯಿಗಳನ್ನು ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಪೈಪ್ಗಳು, ಈ ಹಳೆಯ ಪೈಪ್ಗಳು 82-83ರಲ್ಲಿ ಹಾಕಿದ ಏನು ಹಳೆ ಪೈಪ್ಗಳಿವೆ, ಸ್ಟೋನ್ ವೈರ್ ಪೈಪ್ಗಳು, ಅದನ್ನು ಬದಲಿಸಿ, ಕೆಲವು ಮ್ಯಾನುವಲ್ಗಳನ್ನು ಎಲ್ಲಿ ಸರಿ ಇಲ್ಲ ಅದನ್ನು ಕೂಡ ಬದಲಿಸಿ, ಹಳೆಯದನ್ನೇ ಮೊದಲು ಪುನಶ್ಚೇತನಗೊಳಿಸಿ ಜನರಿಗೆ ಅದನ್ನು ತೋರಿಸ್ಕೊಂಡು ನಂತರ ನಾವು ಸರ್ಕಾರದಿಂದ ಬೇರೆ ಅನುದಾನಗಳನ್ನು ತಂದು ಇಡೀ ನಮ್ಮ 35 ವಾರ್ಡುಗಳಲ್ಲಿ ಕೂಡ ಒಳಚರಂಡಿ ಯೋಜನೆಯನ್ನು ಜಾರಿಗೊಳಿಸಿ ಕೆಲಸ ಕಾರ್ಯಗಳು ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್, ಕಿರಣ್ ಕುಮಾರ್ ಅವರು ಈಗಾಗಲೇ ಹೇಳಿದ್ರು, ಅವರು ಈಗ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಅವ್ರು ಹೇಳ್ಕೊಂಡು ಬಂದರು. ನೀವು ಈಗ ಮುಂಚೆನೇ ಹೇಳಿದ್ರಿ ಕಾಂಗ್ರೆಸ್ನ ವೈಫಲ್ಯವನ್ನು ಇಟ್ಕೊಂಡು ನಾವು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತೇವೆ ಅಂತ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಗೆ ಕಾಂಗ್ರೆಸ್ನ ವೈಫಲ್ಯವನ್ನು? ಅಲ್ಲ, ಅವರು 500 ಕೋಟಿಯಲ್ಲಿ 125 ಕೋಟಿದು ಮಾತ್ರ ಲೆಕ್ಕ ಕೊಟ್ಟರು, ಉಳಿದದ್ದು ಇನ್ನೂ ಆಗಬೇಕು. ಅದು ಅವರ ಆಡಳಿತ ಬಂದರೆ ಅನ್ನುವಂಥ ಇದರಲ್ಲಿದೆ. ಇವತ್ತು ನಮಗೆ ಕಣ್ಣ ಎದುರಲ್ಲೇ ಕಾಣ್ತಾ ಇದೆ. ಸಂಪೂರ್ಣವಾಗಿ ನಗರಸಭೆ ವೈಫಲ್ಯತೆ ಎಲ್ಲಿ ವೈಫಲ್ಯತೆ ಆಗಿದೆ ಅನ್ನೋದಕ್ಕೆ ಮೊನ್ನೆ ಒಂದು ವಿಧಾನಸಭಾ ಚುನಾವಣೆಯ ಒಂದು ನಿದರ್ಶನ. ಯಾಕಂದರೆ ಉಡುಪಿ ನಗರದ ಒಳಗೆ ಬರ್ತಾ ಇದ್ದ ಹಾಗೆ
12,000 ಲೀಡನ್ನು ನಾವು BJP ಪಡ್ಕೊಂಡಿದೆ. ಅಂದರೆ ಇಲ್ಲಿಯ ನಗರಸಭಾ ಸದಸ್ಯರುಗಳ ಅವರ ವರ್ತನೆ ಮತ್ತು ಅವರ ವೈಖರಿಗಳು, ಆಡಳಿತ ವೈಖರಿಗಳು ಜನರಿಗೆ ಮುಟ್ಟಲಿಲ್ಲ, ಜನರು ಇವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಎರಡನೇದು, ಇವರು ನಾವು ಕಾಮಗಾರಿಗಳನ್ನು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಎಷ್ಟು ಒಂದು ಕೆಳಮಟ್ಟದಲ್ಲಿರುವ ಕಾಮಗಾರಿಗಳಾಗಿದೆ ಅಂದರೆ, ಇದಕ್ಕೆ ಒಂದೇ ನಿದರ್ಶನ ಇಲ್ಲಿ ಹತ್ತಿರ ಇರುವಂಥ ಬೀಡ್ನಗುಡ್ಡೆ ಒಂದು ಕಾಂಪೌಂಡ್ ವಾಲ್. ಇವರ ಆಡಳಿತ ಸಮಯದಲ್ಲಿ, ನಮ್ಮ ಆಡಳಿತ ಸಮಯದಲ್ಲಿ ನಾವು ಸ್ಟೇಜ್ ಮಾಡಿಕೊಟ್ಟೆವು, ಒಳ್ಳೆಯ ಸ್ಟೇಜ್ ಮಾಡಿಕೊಟ್ಟೆವು. ಅದಕ್ಕೆ ಒಂದು ಕಾಂಪೌಂಡ್ ವಾಲ್ ಹಾಕಿದರು. ಇವತ್ತು ಹೋಗಿ ನೋಡಿದರೆ ಆ ಕಾಂಪೌಂಡ್ ವಾಲ್ ಬಿದ್ದೋಗಿದೆ. ಆ ಕಾಂಪೌಂಡ್ ವಾಲ್ ಬಿದ್ದೋಗಿದೆ ಅಂದರೆ, ಒಂದು ವರ್ಷದೊಳಗೆ ಆ ಕಾಂಪೌಂಡ್ ವಾಲ್ ಬಿದ್ದೋಗಿದೆ ಅಂದರೆ ಬಂದೆ ಕಾಂಪೌಂಡ್ ವಾಲ್ ಅನ್ನ ಅಡಿಯ ಏನು ಕಾಂಕ್ರೀಟ್ ಎಂದು ವಾಲ್ ಆದದ್ದು ಯಾವಾಗ ನಿಮ್ಮ ಅಧಿಕಾರದಲ್ಲಿದ್ದಾಗ. ಅದರ ಮೇಲಿನ ಏನು ಖಂಡಿತ ಪಾಗಾರ ಮಾತ್ರ ನಾವು ಕಟ್ಟಿದ್ದು, ಅದು ಹೇಳ್ಬೇಡಿ. ಅದು ಬಿದ್ದದ್ದು ಯಾವುದು, ಅಡಿದ್ದು ಇದು ಅದನ್ನ ಹೇಳಿ. ನೀವು ಅದು ಹಾಗೆ ಹೇಳಿಕೆ ಆಗುದಿಲ್ಲ. ನೀವು ಅದನ್ನು ಇದ್ದದ್ದು ಹಾಗೆ ಹೇಳಿ. ಅದು ಹೇಗೆ ಖಂಡಿತ ಮಾತ್ರ ಅಲ್ಲ. ಏನು ಏನು ಕಾಂಪೌಂಡ್ ವಾಲ್ ನ ಪೂರ್ತಿ ಮಾಡಿಕೊಂಡವರು ಕಾಂಪೌಂಡ್ ವಾಲ್ ಮೇಲೆ ಮಾತ್ರ, ಅದು ಕೆಳಗಿನ ಏನು ಪಂಚಾಂಗ ಇದೆ ಅದು ಹಿಂದೆ ಆದದ್ದು. ಜನಾರ್ದನ್ ಭಂಡಾರ್ಕರ್ ಅವರು ಅದರ ಪ್ರತಿಯನ್ನು ತೆಗೆದ್ರೆ ಗೊತ್ತಾಗ್ತದೆ. ನಗರಸಭೆ ನಮ್ಮ ಅವಧಿಯಲ್ಲಿ ಆದದ್ದು, ಅವರ ಅವಧಿಯಲ್ಲಿ ಆದದ್ದು ಅಂತ ಅವ್ರಿಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಯಾವುದು ನಮ್ಮ ಅವಧಿಯಲ್ಲಿದ್ದದ್ದು ಕಾಂಪೌಂಡ್ ವಾಲ್ ಅಲ್ಲ, ಇದು ಸ್ಪಷ್ಟವಾಗಿ. ಕಾಂಪೌಂಡ್ ಅಲ್ಲಿ ನಾವು ಕಟ್ಟಿ ಹೇಳ್ತೇವೆ, ನಿರ್ಮಿತಿ ಕೇಂದ್ರ ಅದನ್ನು ಮಾಡಿದ್ದು. ಅದು 2 ಗಂಟೆಗಳ ಕಾಲ ಸರಾಗವಾಗಿ ಮಳೆ ಬಂದು ನೀರು ಹೋಗ್ಲಿಕ್ಕೆ ಆಗದೆ ಅದು ಬಿದ್ದದ್ವಿನ ಯಾವುದೇ ಕಾಮಗಾರಿ ಕಳಪೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳಪೆ ಕಾಮಗಾರಿ ಕೆಳಗಡೆ ಇವ್ರು ಏನು ಕಾಂಕ್ರೀಟ್ ಹಾಕಿದಾರಲ್ಲ ಅದರಿಂದಾಗಿ ಆಗಿರುವಂತದ್ದು ಖಂಡಿತ ಅಲ್ಲ. ನಮ್ಮ ಅವಧಿಯಲ್ಲಿ ಅದಕ್ಕೆ ಸ್ಟೇಜ್ ಮತ್ತು ಸಾರ್ವಜನಿಕವಾಗಿ ಒಂದು ಜಿಡ್ಡೆ ತರ ಮಾಡಿ, ಈ ಆಸ್ಟ್ರೇಲಿಯಾದಲ್ಲೆಲ್ಲ ಹೇಗೆ ಜನರು ನೆಲದಲ್ಲಿ ಕುತ್ಕೊಂಡು ನೋಡ್ತಾರೆ ಆ ರೀತಿಯಲ್ಲಿ ಮಾಡುವಂಥ ನಮ್ಮ ಯೋಜನೆ ಇದ್ದದ್ದು. ಇವರು ಅದನ್ನು ತೆಗೆದ್ರು, ಅದಕ್ಕೊಂದು ಕೋಟೆ ಕಟ್ಟಿದ್ರು. ಕೋಟೆ ಏನು ಮಾಡಿದರು, ಆ ಕಳಪೆ ಕಾಮಗಾರಿ ಮಾಡಿ ಆ ಕೋಟೆ ಬಿದ್ದೋಯ್ತು ಇವ್ರದ್ದು. ಇವತ್ತಿಗೆ ಈಗ ಬಂದರೂ ಕೂಡ, ಈಗ ಕೂಡ ನಾನು ಆ ರಸ್ತೆಯಲ್ಲಿ ಬರೋ ನೋಡ್ತೇನೆ, ಇದ್ದದ್ದನ್ನು ಕೂಡ ಹೊಡೆದು ಕೆಳಗೆ ಹಾಕಿದ್ದಾರೆ ಇವತ್ತು. ಅಂದರೆ ಪೂರ್ತಿಯಾಗಿ ಆ ರೀತಿ ಅದೊಂದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆ ರೀತಿಯ ಕಳಪೆ ಕಾಮಗಾರಿಗಳು ಇವರು ಇವತ್ತು RCC ವಾಲ್ ಹಿಂದೆ ಕಟ್ಟಿ ಅದ್ರ ಮೇಲೆ ಗೋಡೆಯನ್ನ ನಮ್ಮ ಅವಧಿಯಲ್ಲಿ ಕಟ್ಟೋದು 1 ಕೋಟಿ ರೂಪಾಯಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 1 ಕೋಟಿ ರೂಪಾಯಿ ಮಾಡಿ ಯಾವುದೇ ಇರಬಹುದು, RCC ಯಾವುದೇ ಸಹ ಇರಬಹುದು. ಆದ್ರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಈಗ ಅವರು. ಕಾಮಗಾರಿಯ ಕಳಪೆಯಿಂದ ಹೋದದಲ್ಲ, ನಾ ಹೇಳಿದಲ್ಲ. 2 ಗಂಟೆಗಳ ಕಾಲ ನೀರು ಬಂದು ಜಾಸ್ತಿ ನೀರು ಅಲ್ಲಿ ಇದ್ದದ್ರಿಂದ ಅದು ಕುಸಿದು ಬಿದ್ದದ್ವಿನ ಕಳಪೆ ಕಾಮಗಾರಿ ಇಲ್ಲಿ ಕೇಳಿ. ಬೇಕಾದ್ರೆ ಇವರು ಎಕ್ಸ್ಪರ್ಟ್ ಇದು ವರದಿ ತರಿಸಿ ನೋಡ್ಲಿ ಇವರು. ನಾನು ಹೇಳ್ತೇನೆ, ಇವ್ರದ್ದು ಮುಗ್ದ್ರೆ ನಾನು ಹೇಳ್ಬೋದು. ಖಂಡಿತ ಹೇಳಿ ಸರ್. ಒಂದು ಕಾಮಗಾರಿ ನಮ್ಮ ಮನೆಯ ಕಾಂಪೌಂಡ್ ವಾಲ್ ಕಟ್ಟುವಾಗ ನಮ್ಮ ಕಾಂಪೌಂಡ್ ಒಳಗಿರುವ ಮಳೆ ನೀರಿನಲ್ಲಿ ಬಿದ್ದ ನೀರನ್ನು ಹೊರಗೆ ಹೋಗ್ಲಿಕ್ಕೆ ಒಂದು 4-5 ಕಡೆಯಲ್ಲಿ ನಾವು ಜಾಗ ಮಾಡಿ ಕೊಡ್ತೇವೆ ಅದಕ್ಕೆ. ಹಾಗಾದ್ರೆ ಇವ್ರು ಮಾಡಿರೋ ಅಷ್ಟು ದೊಡ್ಡ ಕಾಂಪೌಂಡ್ ವಾಲ್ಗೆ ಆಗಾದ್ರೂ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಇರಲಿಲ್ವಾ? ಅದಾಯಿತು. ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಆ ಬೀಡಿನಗುಡ್ಡೆ ಕ್ರೀಡಾಂಗಣ, ಅದಕ್ಕೆ ಈಗ ಜೈಲಿನಾಗಿ ಗೇಟ್ ಹಾಕಿರ್ತಾರೆ. ಒಬ್ರಿಗೂ ಒಳಗೆ ಹೋಗ್ಲಿಕ್ಕಿಲ್ಲ. ಒಳಗೆ ಹೋಗಿ ಒಂದು ಸಾಮಾನ್ಯ ಒಬ್ಬ ಸ್ಪೋರ್ಟ್ಸ್ ಕ್ಲಬ್ನವ ಆಡಬೇಕಾದ್ರೆ ಅವನು 15,000 to 20,000 ರೂಪಾಯಿ ಅಲ್ಲಿ ಹಣ ತುಂಬಿಸ್ಬೇಕು. ಏನಕ್ಕೆ ಹಣ ತುಂಬಿಸ್ಬೇಕು ಸರ್ ಅಲ್ಲಿ? ಅದು ಕಾರ್ಯಕ್ರಮ ಮಾಡ್ಲಿಕ್ಕೆ, ಅಲ್ಲಿ ಹಣ ತುಂಬಿಸ್ಲಿಕ್ಕೆ, ಏನು ಹೋಗ್ಲಿಕ್ಕೆ ಅಲ್ಲ. ಅದು ಕಾರ್ಯಕ್ರಮ ಮಾಡಿ ಅದನ್ನು ಕಡಿಮೆ ಮಾಡಿದ್ದೇವೆ. ಈಗ ಹಿಂದೆ ಇದ್ದನ್ನು ಈಗ ಕಡಿಮೆ ಮಾಡಿದ್ದೇವೆ, ಹಣವನ್ನ 10,000 ರೂಪಾಯಿ ಒಳಗೆ ಮಾಡಿದ್ದೇವೆ. ಈಗ ನಿನ್ನೆ ಮೊನ್ನೆಯಲ್ಲಿ ಮಾಡಿದೆ ಅದು ಹಿಂದೆ ಇದ್ದದನ್ನು ಕಡಿಮೆ ಮಾಡಿದೆ. ಅದಕ್ಕೆ ರೇಟನ್ನು ಡಾಕ್ಟರ್ ವಿಶಾಲ್ ಇರುವಾಗ ಅದಕ್ಕೆ ದಿವಸಕ್ಕೆ 11,000 ರೂಪಾಯಿ ಖರ್ಚಾಗ್ತದೆ, ಇಷ್ಟು ಖರ್ಚು ಉಂಟು, ಒಬ್ಬರಲ್ಲಿ ಕೆಲಸಕ್ಕೆ ಇಡಬೇಕು, ಈ ರೀತಿಯ ಖರ್ಚುಗಳನ್ನು ನೋಡಿ ಅವರು ಅಮೌಂಟ್ ಅನ್ನು ಫಿಕ್ಸ್ ಮಾಡಿದ್ದು. ಅದು ನಿಜವಾಗಿ ಇವತ್ತು ನಗರಸಭೆಯ ಇದಕ್ಕೆ ಬರಲಿಲ್ಲ. RTC ಇರುವುದು ಸರ್ಕಾರದ ಹೆಸರಲ್ಲಿರುವುದು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿದ್ದಾರೆ, ಅವರು ಅದನ್ನು ನೋಡ್ಕೊಳ್ತಿದ್ದಾರೆ. ನಮ್ಮ ಸುಪರ್ದಿಗೆಲ್ಲ ಬರಲಿಲ್ಲ ಅದು. ಆ ವಿಷಯವನ್ನು ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಒಂದು ನಗರಸಭೆ ಅಂತ ಹೇಳಿದ ನಂತರ ಇವ್ರದೇ ಸರ್ಕಾರ, ಇವ್ರದೇ ಇಲ್ಲಿಯ ನಗರಸಭೆ, ಇವರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮಾಟದ ಮೈದಾನ. ಬಹುಶಃ ಆ ಜಾಗ ಯಾವ ರೀತಿಯಲ್ಲಿತ್ತು ಅಂತ ಹಿಂದೆ ಕಲ್ಪನೆ ಮಾಡಲಿಕ್ಕೆ ಹೋದರೆ ಆ ಭಾಗದಲ್ಲಿ ಒಂದು ಮನುಷ್ಯ ಕೂಡ ಓಡಾಡುವ ರೀತಿಯಲ್ಲಿರಲಿಲ್ಲ. ಅಲ್ಲಿರೋಂಥ ಡಂಪಿಂಗ್ ಯಾರ್ಡನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ದೆವು.
ಅಲೆಯೂರಿಗೆ ಶಿಫ್ಟ್ ಮಾಡಿತ್ತು, ಕರ್ವಾಲಿಗೆ. ಈಗ ಅಲ್ಲಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಆಗಬೇಕು. ಎಲ್ಲದಕ್ಕೂ ಒಂದು ಸಾರ್ವಜನಿಕ ಸಭೆ ಅಥವಾ ಒಂದು ವಾಕಿಂಗ್ ನಡ್ಕೊಂಡು ಬೆಳಗಿನ ಹೊತ್ತಿಗೆ ವಾಕಿಂಗ್ ಹೋಗುವವರಿಗೆ ಅಥವಾ ಯಾರೇ ಒಂದು ಸ್ಪೋರ್ಟ್ಸ್ ಕ್ಲಬ್ನವರು ಬಂದು ಉಡುಪಿಯಲ್ಲಿ ಕ್ರಿಕೆಟ್ ಆಟದ ಮೈದಾನ ಇಲ್ಲ, ಅದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನು ಕೆಲಸಕ್ಕೆ ಕೈ ಹಾಕಿದ್ದೆವು. ಇವರು ಏನು ಮಾಡಿದರು, 5 ವರ್ಷ ಆಯಿತು. ಒಂದು ಕಮಿಷನರಿಗೆ DC-ಗೆ ಈ ಸ್ಥಳವನ್ನು ನಗರಸಭೆಯ ಇದಕ್ಕೆ ಬಿಟ್ಟುಕೊಡ್ಬೇಕು ಅಂತೇಳಿ, ನಗರಸಭಾ ವ್ಯಾಪ್ತಿ ಅಲ್ಲ ನಗರಸಭೆಗೆ ಬಿಟ್ಟುಕೊಡ್ಬೇಕು ಅನ್ನೋದು ಲೆಟರ್ ಮಾಡಬೇಕಿತ್ತು. ಅದನ್ನು ಇಲ್ಲಿಯ ಶಾಸಕರು ಏನು ಮಾಡಬೇಕಾಗಿತ್ತು, ಸರ್ಕಾರದೊತ್ತಿಗೆ ಮಾತನಾಡಿ ಅದನ್ನು ಕಂದಾಯ ಇಲಾಖೆಯಿಂದ ನಮಗೆ ಶಿಫ್ಟ್ ಮಾಡಬಹುದಾಗಿತ್ತು. ಇವರು ಅದ್ಯಾವುದು ಕೆಲಸ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾವು ಮಾಡಿದ್ದೇವೆ, ಇವರು ಹೇಳುದು ಮಾತ್ರ ನಾವು ಪ್ರಯತ್ನ ಮಾಡಿದ್ದೇವೆ. ನೋಡಿ, ಈಗ ಹೇಗೆ ಆಗ್ತಾ ಹೇಳಿದ್ರೆ, ಯಾವುದೇ ಇಲಾಖೆ ಸರ್ಕಾರದ ಸ್ಥಳ ಇರ್ಬೋದು, ಅದು ನಗರಸಭೆಗೆ ಬರಬೇಕಾದ್ರೆ ನಾವು ಕೂಡ ಇವತ್ತು ಅದಕ್ಕೆ ಹಣ ಕಟ್ಟಬೇಕಾಗ್ತದೆ, ಹಣವನ್ನು ಕಟ್ಟಬೇಕಾಗ್ತದೆ, ಕೋಟಿಗಟ್ಟಲೆ ಹಣ ಕಟ್ಟಬೇಕಾಗ್ತದೆ. ಇವತ್ತು ಸಣ್ಣ ವಿಷಯ ಹೇಳ್ತೇನೆ, ನಾವು ಇಲ್ಲಿ ತಾಲೂಕು ಆಫೀಸ್ನ ಹತ್ತಿರ, ಹಳೆ ತಾಲೂಕು ಆಫೀಸ್ನ ಹತ್ತಿರ ನಮಗೆ ನಗರಸಭೆಗೆ ಜಾಗು 1.32 ಎಕರೆ ಜಾಗ ಸ್ಯಾಂಕ್ಷನ್ ಆಗಿದೆ ನಮಗೆ ಹೊಸ ಕಟ್ಟಡ ಕಟ್ಟಲಿಕ್ಕೆ. ಅದಕ್ಕೆ ಕೂಡ ಜಿಲ್ಲಾಧಿಕಾರಿಗಳು ರೇಟ್ನ ಪ್ರಕಾರ 48 ಲಕ್ಷ ರೂಪಾಯಿ ಕಟ್ಟಬೇಕಂತ ಹೇಳಿದರು. ಆದರೂ ಕೂಡ ಮತ್ತೆ ನಾವು ಸರ್ಕಾರದಲ್ಲಿ ಮಾತಾಡಿ ಅದಕ್ಕೆ ನಾವು ಏನು ಕಟ್ಟದಾಗೆ ಆ ಜಾಗು ನಗರಸಭೆಗೆ ಬರುವಾಗ ಪ್ರಯತ್ನಗಳನ್ನು ನಾವು ಕೂಡ ಮಾಡಿದ್ದೇವೆ. ಇದನ್ನು ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಹೇಳ್ತೇನೆ, ಅದು ಆಗ ಡಾಕ್ಟರ್ ವಿಶಾಲ್ ಇದ್ರು, ಅವ್ರು ಕೇಳಲಿಲ್ಲ ಅದನ್ನು ಮಾಡಲಿಕ್ಕೆ. ಸರ್ಕಾರದ ಜಾಗ ನಗರಸಭೆ ಮಾಡಲಿಕ್ಕೆ ಬರುವುದಿಲ್ಲ, ನೀವು ಅದರದ್ದು ವ್ಯಾಲ್ಯೂವನ್ನು ಕಟ್ಟಬೇಕಾಗ್ತದೆ ಸ್ಥಳದ್ದು ಅಂತ ಹೇಳ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಆಗ್ತಾ ಇದೆ. ಸರ್ಕಾರದ ಯಾವುದೇ ಇಲಾಖೆ ಇರ್ಬೋದು, ಅದು ಸರ್ಕಾರದಿಂದ ನಗರಸಭೆಗೆ ಬರಬೇಕಾದ್ರೆ ನಗರಸಭೆ ಅದರ ಹಣ ಕಟ್ಟಬೇಕು ಅಂತ, ಅದರ ಶುಲ್ಕವನ್ನು ಕಟ್ಟಬೇಕಂತ ಜಿಲ್ಲಾಧಿಕಾರಿಗಳು ನಮಗೆ ಹೇಳ್ತಾರೆ. ಆದ್ದರಿಂದ ಅದು ಸ್ವಲ್ಪ ಕಷ್ಟಕರವಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಮಾಡಲಿಲ್ಲ, ಅದು ನಮಗೆ ಲೆಟರ್ಗಳನ್ನು ಬರೆದಿದ್ದೇವೆ, ಆ ಬಗ್ಗೆ ಜಿಲ್ಲಾಧಿಕಾರಿಗಳ ನಿಯೋಗ ಹೋಗಿದ್ದೇವೆ, ಮಾತಾಡಿದ್ದೇವೆ, ಡಾಕ್ಟರ್ ವಿಶಾಲ ಆಗಲಿಲ್ಲ ಅಂತ ಹೇಳ್ತೇನೆ ನಾನು. ನಮ್ಮ ಹೆಸರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. RTC ಇವತ್ತು ಕೂಡ ಸರ್ಕಾರದ ಹೆಸರಲ್ಲಿ ಇರುವುದರಿಂದ ಇವತ್ತು ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರಾಗಿದ್ದಾರೆ, ಜಿಲ್ಲಾಧಿಕಾರಿಗಳು ಅದರ ಉಸ್ತುವಾರಿಗಳು ನೋಡ್ಕೊಳ್ತಿದ್ದಾರೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತೇನೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ ನಗರಸಭೆಯ ವ್ಯಾಪ್ತಿ, ಈಗ ನಗರಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ ರೀತಿಯಾಗಿ ನಗರಸಭೆಯಲ್ಲಿ ಈ ಹಿಂದೆ ಇದ್ದ ಸರ್ಕಾರ ಆಡಳಿತವನ್ನ ನಡೆಸಿತ್ತು, ಇನ್ನು ಮುಂದೆ ಏನಾಗಬಹುದು ಅನ್ನೋದನ್ನಷ್ಟೇ ಈಗ ನಾವು ಚರ್ಚೆಯನ್ನ ಮಾಡ್ತೇವೆ. ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸ್ತೇವೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ನಗರಸಭೆಯ ಚುನಾವಣೆ ಹತ್ರ ಬರ್ತಾ ಇದೆ, ಅದರ ಕುರಿತಾಗಿ ಈಗ ಮಾತುಕತೆಗಳನ್ನು ನಡೆಸ್ತಾ ಇದ್ವಿ. ಯಾವ ರೀತಿಯಾಗಿ ನಗರಸಭಾ ಚುನಾವಣೆಗೆ ಸಿದ್ಧತೆಗಳು ನಡೆದಿವೆ ಹಾಗೂ ಈ ಹಿಂದೆ ಇದ್ದ ಸರ್ಕಾರ ನಗರಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ, ಮುಂದೆ ಏನೆಲ್ಲ ಮಾಡುವ ಯೋಜನೆಗಳಲ್ಲಿ ಅನ್ನೋದ್ರ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ನಾನು ನೇರವಾಗಿ ಜನಾರ್ದನ್ ಭಂಡಾರ್ಕರ್ ಅವ್ರ ಹತ್ರ ಬರ್ತೇನೆ. ಈಗ ನಗರಸಭೆಯ ಒಂದು ಸಾಮಾನ್ಯ ಸಭೆ ಅಂತ ಹೇಳಿದ್ರೆ ಗೊಂದಲದ ಗೂಡಾಗ್ಬಿಟ್ಟಿದೆ ಅಂತ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಅಲ್ಲಿಯ ಸದಸ್ಯರುಗಳಾಗಿರ್ಬೋದು ಪರಸ್ಪರ ಕಿತ್ತಾಡ್ತಾ ಇರ್ತಾರೆ, ಒಳಜಗಳವೇ ಜಾಸ್ತಿ, ಅವರಲ್ಲಿ ಒಮ್ಮತ ಇಲ್ಲ ಅನ್ನುವಂತಹ ಮಾತುಗಳೀಗ ಕೇಳಿ ಬರ್ತಾ ಇದೆ. ಯಾವಾಗಲೂ ಅಲ್ಲಿ ಜಗಳವೇ ನಡೀತಾ ಇರ್ತಾರೆ ನಗರಸಭೆಯ ಒಂದು ಪ್ರದೇಶದಲ್ಲಿ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತು, ನಗರಸಭೆ ಅಂತಲ್ಲ, ಅದು ವಿಧಾನಸಭೆ ಇರ್ಬೋದು, ಅದು ಲೋಕಸಭೆಯಲ್ಲಿ ಇರ್ಬೋದು, ಎಷ್ಟೋ ಸಲ ಅದು ಮುಂದೂಡುವುದು, ಲೋಕಸಭೆಯನ್ನ ವಿಧಾನಸಭೆ ಮುಂದೂಡುವುದು ವಿರೋಧ ಪಕ್ಷಗಳ ಏನು ವಾಡಿಕೆಯಾಗಿ ಅದೇ ರೀತಿ ಅಲ್ಲ. ಈಗ ಅಭಿವೃದ್ಧಿ ಕೆಲಸಗಳು ಆಗ್ತದೆ, ಇದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಎಲ್ಲ ನಡೆಯುವುದು ಸ್ವಾಭಾವಿಕ. ಆದ್ರಿಂದ ನಗರಸಭೆಯಲ್ಲಿ ಗದ್ದಲವಾಗಬಾರದು ಸರ್. ಅಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇವರು ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಪರಸ್ಪರ ಅವರೇ ಒಳಗೊಳಗೆ ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ. ಆ ಪಕ್ಷದವರೇ ಒಬ್ಬರಿಗೊಬ್ಬರಿಗೆ ಆಗ್ತಾ ಇಲ್ಲ ಒಳಗಡೆ ನಗರಸಭೆಯಲ್ಲಿ. ಅಲ್ಲ, ನೀವು ಒಬ್ಬರಿಗೊಬ್ಬರು ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಒಂದೇ ಮನೆಯಲ್ಲಿದ್ದ ಅಣ್ಣ ತಮ್ಮಂದರಿಗೆ ಆಗುದಿಲ್ಲ. ಆಗ ಅದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡಲ್ಲ ಹೋಗುದು. ಈ ಹಿಂದೆ ಒಬ್ಬ ಸ್ಥಳೀಯ ವ್ಯಕ್ತಿ ನಗರಸಭೆಗೆ ಒಳಗಡೆಗೆ ಪ್ರವೇಶವನ್ನ ಮಾಡ್ಬೇಕಾದ್ರೆ ಅವರನ್ನ ಜಗಳ ಮಾಡಿ ಹೊರಗಡೆ ದೂಡ್ತೀರಾ? ಆಗಲ್ಲ. ಈಗ ಯಾರೇ ಆಗ್ಲಿ, ನಾವು ನಗರಸಭೆ ಏನು ಯಾರಿಗೆ ನೋಟಿಸ್ ಕೊಟ್ಟಿದೆ, ಯಾರು ಅಧಿಕಾರಿಗಳು, ಯಾರು ಪತ್ರಕರ್ತರು, ಯಾರು ಇವರು ಸದಸ್ಯರು, ಅವರಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಅದು ಸಡನ್ನ
ಒಬ್ಬ ಒಳಗೆ ಬರುವಾಗ ಅದನ್ನು ನಮ್ಮ ನಗರಸಭಾ ಸದಸ್ಯರು ತಡೆದದ್ರಿಂದಲೇ ಆ ರೀತಿ ಇದಾಗಿದೆ. ನಮಗೆ ಗೊತ್ತಿಲ್ಲ ಅವ ಯಾಕೆ ಬಂದಿದ್ದಾನೆ ಒಳಗೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದ್ದರಿಂದ ಅದು ಸಡನ್ ಆದ ಘಟನೆಗಳು, ಅದೇನು ಉದ್ದೇಶಪೂರ್ವಕವಾದದಲ್ಲ. ಯಾರೋ ಉದ್ದೇಶಪೂರ್ವಕವಾಗಿ ಒಳಗೆ ಅವನನ್ನು ಕಳಿಸಿ, ನಮಗೆ ಗೊತ್ತಿಲ್ಲ ಅದು ವಿಷಯ. ಆ ಉದ್ದೇಶಪೂರ್ವಕವಾಗಿ ಒಳಗೆ ಬಂದಿಲ್ಲ, ಅವ ಯಾಕೆ ಬಂದ ನಮಗೂ ಕೂಡ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ನೀವು ಹೊರಗೆ ಕಳಿಸಿದ್ದಲ್ಲ ಅಂತ ನೀವು ಹೇಳ್ತೀರಾ, ಉದ್ದೇಶಪೂರ್ವಕವಾಗಿಯೇ ಒಳಗೆ ಕಳಿಸಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಖಂಡಿತ ಇಲ್ಲದ್ರೆ ಅವ ಸಡನ್ ಹೇಗೆ ಒಳಗೆ ಬರ್ತಾನೆ? ಒಳಗೆ ಹೇಗೆ ಬರ್ತಾನೆ? ಯಾರದು ಒಂದು ಕುಮ್ಮಕ್ಕಿಲ್ಲದೆ ಹೇಗೆ ಒಳಗೆ ಬರ್ತಾನವ? ಸಾರ್ವಜನಿಕರಿಗೆ ಹಾಗಾದ್ರೆ ಅಲ್ಲಿ ನಗರಸಭೆಯ ಸಭೆಯಲ್ಲಿ ಒಂದು ಸಭೆಯಲ್ಲಿ ಚರ್ಚೆಗೆ ಕುಳಿತುಕೊಂಡು ಕೇಳುವಷ್ಟು ಹಾಗಾದ್ರೆ ಅವರಿಗೆ ಹಕ್ಕಿಲ್ವೇ? ಅಲ್ಲ, ಇವತ್ತು ಅವ ಬಂದು ಮಾತಾಡಿದ್ದು ಕುಳಿತುಕೊಂಡದಲ್ಲ. ಅವ ಬಂದು ಮಾತಾಡಿದ, ನಗರಸಭೆಯ ಅಧ್ಯಕ್ಷರ ಹತ್ತಿರ ಧಾವಿಸಿದಾಗ ಅದಕ್ಕೆ ಏನು ಮಾಡ್ತಾನೆ, ಏನು ಇದೆ ಅವನ ಕೈಯಲ್ಲಿ ನಮ್ಗೆ ಗೊತ್ತುಂಟ. ಅದಕ್ಕೋಸ್ಕರ ಅದು ನಮ್ಮ ನಗರಸಭಾ ಸದಸ್ಯರು ಅವನು ತಡೆದದ್ದು ವಿನಃ ಆಗ ಸ್ವಲ್ಪ ಹೊಯ್ಕೈ ಆಗಿದೆ ವಿನಃ ಮತ್ತೇನು ಆಗಲಿಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈಗ ಅಲ್ಲಿ ಸಾರ್ವಜನಿಕರೇ ಆರೋಪವನ್ನು ಮಾಡ್ತಾ ಇದ್ದಾರೆ, ನಮಗೆ ಅಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ, ನಗರಸಭೆಯಲ್ಲಿ ಯಾವಾಗಲೂ ಗೊಂದಲದ ವಾತಾವರಣವೇ ಇರ್ತದೆ, ಅಭ್ಯರ್ಥಿಗಳು ಅಲ್ಲಿಯ ಸದಸ್ಯರುಗಳೇ ಕಿತ್ತಾಡ್ತಾ ಇರ್ತಾರೆ. ಏನು ಅವಕಾಶ ಕೊಡಬೇಕು ಸಾರ್ವಜನಿಕರಿಗೆ ಅವಕಾಶ ಅಂತ ಅಲ್ಲ, ಅಲ್ಲಿ ಯಾವಾಗ ನೋಡಿದ್ರೆ ಗೊಂದಲಮಯವಾದ ವಾತಾವರಣ ಇದೆ. ನಗರಸಭೆಯಲ್ಲಿ ಕಿತ್ತಾಟಗಳು ನಡೀತಾನೆ ಇರ್ತದೆ. ಯಾಕೆ ಈ ರೀತಿಯಾಗಿ ಕಿತ್ತಾಟಗಳನ್ನ ಮಾಡ್ತಾರೆ? ಅಭಿವೃದ್ಧಿಯ ಕುರಿತಾಗಿ ಚರ್ಚೆಗಳನ್ನ ಮಾಡೋದನ್ನ ಬಿಟ್ಟು ಅಲ್ಲಿ ಪ್ರಶಂಸೆಯನ್ನ ಕೊಡ್ತಾ ಇಲ್ಲ. ಅಭಿವೃದ್ಧಿ ಕುರಿತಾಗಿ ಚರ್ಚೆಗಳು ನಡೀತಾ ಇಲ್ಲ. ಇವರ ಪರಸ್ಪರ ಒಳ ಜಗಳಗಳೇ ಜಾಸ್ತಿ ನಡೀತಾ ಇದೆ ನಗರಸಭೆ. ಒಳ ಜಗಳಲ್ಲ, ನಾವು ಜಗಳ ಮಾಡಿದಲ್ಲ. ಇವತ್ತು ಏನು ವಿರೋಧ ಪಕ್ಷದವರು ಕೂಡ ಅಲ್ಲಿರ್ತಾರೆ, ಅವರು ಕೂಡ ಇವತ್ತು ಚುನಾವಣೆ ಹತ್ತಿರ ಬರುವಾಗ ಇವತ್ತು ಪತ್ರಿಕೆಯಲ್ಲಿ ಬರಬೇಕು, ಅದು ದೂರದರ್ಶನದಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು, ಮಾಧ್ಯಮಗಳಲ್ಲಿ ಬರಬೇಕು, ಏನು ಪ್ರತಿಭಟನೆ ಮಾಡಿದ್ರೆ ಆಗ ಅದು ಸ್ವಲ್ಪ ಕಾವೇರದು ಸಾಮಾನ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಆ ಜಗಳವು ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ. ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಿ ಸರ್? ಈ ರೀತಿಯಾದ ಕಿತ್ತಾಟಗಳು ಜಗಳಗಳು ನಡೀತಾ ಇದೆ ನಗರಸಭೆಯಲ್ಲಿ ಅಂತ ಈಗಾಗಲೇ ಸಾರ್ವಜನಿಕರಿಂದ ಆರೋಪಗಳು ಕೇಳಿ ಬರ್ತಾ ಇವೆ. ನಿಮ್ಮ ಅವಧಿಯಲ್ಲಿ ಕೂಡ ಈ ರೀತಿಯಾಗಿ ನಡೀತಾ ಇತ್ತಾ ನಗರಸಭೆಯಲ್ಲಿ? ನನ್ನ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಏನು ಅರ್ಬನ್ ಡೆವಲಪ್ಮೆಂಟ್ನವರು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಉಡುಪಿಯನ್ನು ತಗೊಂಡಿದ್ರು. ಉಡುಪಿಯ ಒಂದು ಕಲಾಪವನ್ನು ಮಾದರಿಯಾಗಿ ತಗೊಂಡಿದ್ರು. ಅದನ್ನು ವಿಡಿಯೋ ಶೂಟಿಂಗ್ ಮಾಡಿಕೊಂಡು ಉಳಿದ ನಗರಸಭೆ ಸದಸ್ಯರಿಗೆ ಅವರಿಗೆ ಟ್ರೈನಿಂಗ್ ಕೊಡುವಾಗ ಇದನ್ನು ತೋರಿಸಿ ಈ ರೀತಿ ಕಲಾಪಗಳು ನಡಿಬೇಕು, ಈ ರೀತಿ ಪ್ರಶ್ನೋತ್ತರ ಅವಧಿ ಇರಬೇಕು, ಈ ರೀತಿಯಾಗಿ ಸದಸ್ಯರು ಪ್ರಶ್ನೆಗಳನ್ನು ಕೇಳಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ನಮ್ಮನ್ನು ಮಾಡೆಲ್ ಆಗಿ ತಗೊಂಡಿದ್ರು. ಬಹಳ ದುರದೃಷ್ಟ ಅಂತ ಹೇಳಿದರೆ, ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಇವನ್ನೆಲ್ಲ ಗಾಳಿಗೆ ತೂರಿದರು. ಏಕಾಏಕಿ ಒಂದಂದರೆ ಇವರ ಪಕ್ಷದೊಳಗೆ ಇವರೊಳಗೆ ಒಣ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಾ ಹೋಯಿತು. ಇನ್ನೊಂದು ಕಡೆ ನಾಮಿನೇಟೆಡ್ ಮೆಂಬರ್ ಆಗಿ ಇವರೆಲ್ಲ ಇದ್ದರು, ಇವರನ್ನೆಲ್ಲ ಮುಂದೆ ಕೂತ್ಕೊಳ್ಸಿದ್ರು. ಜನರಿಂದ ಆಯ್ಕೆಯಾದವರನ್ನು ಹಿಂದೆ ಕೂತ್ಕೊಳಿಸಿ ಅದು ಸ್ವಲ್ಪ ಅವರಿಗೆ ಇರುಸು ಮುರುಸು ಆಗುವಂತಾಯಿತು. ಹಾಗಾಗಿ ಅವರೆಲ್ಲ ಇವರ ಮೇಲೆ ಕೆಲವು ಸಲ ಮಾತಾಡಿದ್ದನ್ನು ನಾವು ಕಂಡಿದ್ದೇವೆ. ವಿರೋಧ ಪಕ್ಷವಾಗಿ ವಾದಗಳು ಚರ್ಚೆಗಳು ಆಗಲೇಬೇಕು, ಆದರೆ ಅದನ್ನು ಕೇಳುವಂಥ ಸಂಯಮ ಇವರಲ್ಲಿರಬೇಕಿತ್ತು. ಮತ್ತು ಅಧ್ಯಕ್ಷರು ಆ ಸಭೆಯನ್ನು ಒಂದು ಸುಸ್ಥಿತಿಯಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡಬೇಕು. ಇದು ಯಾವಾಗ ಅಧ್ಯಕ್ಷರಾಗಿದ್ದವರು ಅಲ್ಲಿ ವಿಫಲರಾಗ್ತಾರ ಆ ಸಂದರ್ಭದಲ್ಲಿ ಇಂಥದ್ದಕ್ಕೆಲ್ಲ ಅವಕಾಶ ಆಗ್ತದೆ. ಇನ್ನೊಂದು ಅಂತೇಳಿದರೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಬಹಳಷ್ಟು ಕಡಿಮೆ ಆಯಿತು. ಸ್ವಪ್ರತಿಷ್ಠೆಯ ಬಗ್ಗೆ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವ ಬಗ್ಗೆ ಅದೇ ಹೆಚ್ಚು ಚರ್ಚೆ ಆಯಿತು. ಇದು ಬಹುಶಃ ಉಡುಪಿಯಂಥ ನಗರಸಭೆ, ಯಾಕಂದರೆ ಅದು ಒಂದು ಬಹಳ ಒಂದು ಇತಿಹಾಸ ಇರುವಂಥದ್ದು. ಹಾಜಿ ಅಬ್ದುಲ್ಲಾ ಸಾಹೇಬರಂಥ ವ್ಯಕ್ತಿ ಆ ಕುರ್ಚಿಯಲ್ಲಿ ಕೂತಂಥ ಕುರ್ಚಿಯಲ್ಲಿ ಒಬ್ಬರು ಅಧ್ಯಕ್ಷರು ಕೂತಿರ್ತಾರೆ. ಅದರ ನಂತರ ಆರು ಲಕ್ಷ್ಮೀನಾರಾಯಣರಂಥವ್ರು, ಹಾಗೆ ನಿರಂತರವಾಗಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಂಡು ನಮಗೆ ಕೊನೆಗೆ ಬಹಳ ಒಂದು ರಾಜಕೀಯದಲ್ಲಿ ನಮ್ಮ ಪಕ್ಷದಲ್ಲಿ ನಾವು ರಾಜಕೀಯದಲ್ಲಿ ಅವರು ರಾಜಕೀಯದ ದೇವರು ಅಂತ ಹೇಳ್ತೇವೆ ನಾವು ಡಾಕ್ಟರ್ ವಿ ಎಸ್ ಆಚಾರ್ಯರನ್ನು. ಅಂಥ ವ್ಯಕ್ತಿ ಕೂತಂಥ ಆ ಸ್ಥಳ, ಅದಕ್ಕೆ ಗೌರವ ತರುವಂಥದ್ದು, ಅದಕ್ಕೆ ಆ ಗೌರವವನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ. ಅಲ್ಲಿ ನಾವು ಬಹುಶಃ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ನಾವು ವಿಫಲರಾಗಿದೆ. ಆ ವಿಫಲತೆ ಇವತ್ತು ಜನರಿಗೆಲ್ಲರಿಗೂ ಗೊತ್ತಾಗಿದೆ. ಇವರು ಆಡಳಿತ ಮಾಡಲಿಕ್ಕೆ ನಾಲಾಯಕರು ಅನ್ನುವಂಥದ್ದು ಇಡೀ ಜನತೆಗೆ ಗೊತ್ತಾಗಿದೆ. ಬಹುಶಃ ಆ ಏನು ಇವರ ವಿಫಲತೆ ಇದೆ ಅದು ಈ ಚುನಾವಣೆ ರಿಫ್ಲೆಕ್ಟ್ ಆಗ್ತದೆ. ಏನು ಇವತ್ತು ರಿಸರ್ವೇಷನ್ನಲ್ಲಿ ಏನು ಗೊಂದಲ ಮಾಡ್ಕೊಂಡು ಬಂದ್ರೆ ಇವೆಲ್ಲವೂ ಕೂಡ ಇವತ್ತು ಏನಾಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾಗಿ ಬರ್ತಾ ಇದೆ. ನಾವು ರಿಸರ್ವೇಷನ್ ಇವರು ಗೊಂದಲ ಮಾಡ್ಕೊಂಡು ತಗೊಂಬಂದರು ಅಂತ ಹೇಳಿಕೊಂಡು ನಾವೇನು ಕಕ್ಕಬಿಕ್ಕಿ ಆಗಲಿಲ್ಲ. ಅದರ ಬದಲಿಗೆ ನಾವು 33 ಮಂದಿ ಹೊಸಬರನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ. 33 ಮಂದಿ ಹೊಸಬರನ್ನು ಕಣಕ್ಕಿಳಿಸ್ತಾ ಇದ್ದೇವೆ. ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಬಹಳ ವಿಶ್ವಾಸ ಇದೆ.
ಜನರ ಮೇಲೂ ವಿಶ್ವಾಸ ಇದೆ, ಮತದಾರರ ಮೇಲೂ ವಿಶ್ವಾಸ ಇದೆ. ಮತ್ತು ನಮಗೆ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಏನು ಅಂತ ಹೇಳಿದರೆ ಇವರು ಅಭಿವೃದ್ಧಿಗಾಗಿಯೇ ರಾಜಕೀಯ ಮಾಡುವಂಥದ್ದು ಅನ್ನುವಂಥದ್ದು ಜನರಲ್ಲಿ ಮುಟ್ಟಿದೆ. ಹಾಗಾಗಿ ಈ ಬಾರಿಯ ಚುನಾವಣೆಯನ್ನು ನಾವು ಕಡಾಖಂಡಿತವಾಗಿ ನಾವು ಗೆದ್ದೆ. ಕಳೆದ ಬಾರಿ ಸ್ಪರ್ಧಿಸಿದಂತಹ ವಾರ್ಡ್ಗಳಲ್ಲಿ ಈಗ ರಿಸರ್ವೇಶನ್ ಈಗ ಏನಾಗಿದೆ, ಚೇಂಜ್ ಆಗಿದೆ ಈಗ ಆಲ್ರೆಡಿ ನೀವೇ ಹೇಳಿದ ಹಾಗೆ. ಹಾಗಾದ್ರೆ ಬೇರೆ ಈಗ ಕ್ಯಾಂಡಿಡೇಟ್ ಯಾರು ಆಗ್ತಾರಂತ ಈಗ ರಿಸರ್ವೇಶನ್ಗಳಿಗೆ ಹೇಗೆ? ಅಲ್ಲ, ಹಿಂದೆ ಇದ್ದಂಥ ನಮ್ಮ 13 ಮಂದಿ ನಗರಸಭಾ ಸದಸ್ಯರಲ್ಲಿ ಬಹುಶಃ ಇಬ್ಬರಿಗೆ ಮಾತ್ರ ಅವಕಾಶ ಇದೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥದ್ದು. ಮತ್ತೆಲ್ಲರೂ ಹೊಸಬರಾಗಿ ಆಯ್ಕೆ ಆಗ್ತಾರೆ. ಆದರೆ ಅವು ಹಿಂದೆ ಇದ್ದಂಥ 13ರಲ್ಲಿ 11 ಮಂದಿ ಏನು ಅವಕಾಶ ಸಿಕ್ಕಿಲ್ಲ, ಅವ್ರೇನು ಯಾರು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಅವರು ಕೂಡ ಇವತ್ತು ಕಣದಲ್ಲಿ ಯಾರು ಹೊಸ ಕ್ಯಾಂಡಿಡೇಟ್ ನಿಲ್ತಾರೆ ಅವರ ಪರವಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಡುಪಿ ನಗರಸಭೆಯನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು ಖಂಡಿತ ಆಗ್ತದೆ. ಈಗ ಹಾಗಾದರೆ ಈ ರಿಸರ್ವೇಷನ್ ಇಂದ ನಿಮಗೆ ಸಮಾಧಾನ ಇದೆಯಾ? ಅಲ್ಲ, ಸಮಾಧಾನ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು ಪ್ರಶ್ನೆ ಅಲ್ಲ, ಜನ ನಮ್ಮನ್ನು ಎಷ್ಟು ಒಪ್ತಾರೆ ಅನ್ನುವಂಥ ಪ್ರಶ್ನೆ. ಇವತ್ತು ಜನ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಒಪ್ಪುವಂಥ ಸ್ಥಿತಿಗೆ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಪುವಂಥ ಸ್ಥಿತಿ ಇವತ್ತು ಜನರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಮುಂದಿನ ದಿನಗಳಲ್ಲಿ ನಗರಸಭೆಯಲ್ಲಿ ಇರ್ತದೆ. ಹೇಗೆ ಹೇಳ್ತೀರಿ ಸರ್? ಈಗಾಗಲೇ ಅವರೇ ಹೇಳಿದಾಗೆ ಈ ಹಿಂದೆ ನಮ್ಮ ನಗರಸಭೆಯಲ್ಲಿ ಚರ್ಚೆಯನ್ನು ಮಾಡುವಾಗ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳ ಕುರಿತು ಏನಾದರೂ ಮಾತುಕತೆಗಳು ನಡೆಸುವಾಗ ಆಗಿರ್ಬೋದು, ಯಾವುದೇ ಕುಮ್ಮಕ್ಕಿಲ್ಲದೆ, ಯಾವುದೇ ಒಂದು ಅವರ ಹಿಂದೆ ಯಾವುದೋ ಒಂದು ಫೋರ್ಸ್ ಇಲ್ಲದೆ ಈ ರೀತಿಯಾದ ನಮಗೆ ಅಡಚಣೆ ಆಗುವಂತಹ ಕೆಲಸಗಳು ನಡೆಯೋದಿಲ್ಲ ಅಂತ ಈಗಾಗಲೇ ಅವರೇ ಹೇಳಿದ್ರು ನಿಮ್ಮ ಎದುರುಗಡೆನೇ. ಈಗ ನೋಡಿ, ಉಡುಪಿ ನಗರಸಭೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಆಡಳಿತ ಮಾಡಿದಂಥ ಅನುಭವ ಇರೋದು ಭಾರತೀಯ ಜನತಾ ಪಾರ್ಟಿಗೆ. ಮೊದಲ ಬಾರಿಗೆ ಇವರು ಹಿಂಬದಿಯಿಂದ ಆಡಳಿತ ಮಾಡಿದರು. ಎರಡನೇ ಬಾರಿ ನಮ್ಮದೇ ಆದಂಥ ಕೆಲವೊಂದು ತಪ್ಪುಗಳಿಂದ ನಾವು ಆಡಳಿತವನ್ನು ಕಳ್ಕೊಂಡೆವು. ಅದು ಬಿಟ್ಟರೆ ಇವರಾಗಿ ಆಡಳಿತ ಮಾಡಿದಂಥ ಅನುಭವ ಇವರಿಗಿಲ್ಲ. ಒಂದು. ಎರಡನೇದು, ಭಾರತೀಯ ಜನತಾ ಪಾರ್ಟಿ ಇರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಏನು ಉಡುಪಿಯಲ್ಲಿರುವಂಥ 4 ಲೈನ್ ರಸ್ತೆಗಳಿದೆ, ಅವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರುವಾಗ ಆಗಿರುವಂಥದ್ದು. ನಿರಂತರವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ನೀವು ಜನರ ಹತ್ರ ಹೋಗಿ ನಿಮ್ಮ ಮನೆಗೆ ನೀರು ಬರ್ತದಾ ಅಂತೇಳಿ ಎಲ್ಲಿಯಾದರೂ ನೀವು ಏಪ್ರಿಲ್ ಮೇ ಕೇಳಲಿಕ್ಕೆ ಹೋದರೆ ನಿಮ್ಮನ್ನು ಮನೆಯಿಂದಲೇ ಹೊರಗೆ ಓಡಿಸುವಂಥ ಕೆಲಸ ಆಗ್ತದೆ. ಯಾಕಂದರೆ ಒಂದು ದಿನ ಕೂಡ ಇವರು ಸರಿಯಾಗಿ ನೀರು ಕೊಟ್ಟಿಲ್ಲ. ಇವತ್ತು ಇಷ್ಟು ಮಳೆ ಬರ್ತಾ ಇದೆ, ಇಷ್ಟು ನೀರಿದೆ, ನೀವು 2ನೇ ಫ್ಲೋರಿಗೆ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ನೀರಿನ ಫೋರ್ಸೇ ಕಡಿಮೆ ಆಗಿದೆ. ಕೇಳಿದರೆ ಕನೆಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಕನೆಕ್ಷನ್ ಜಾಸ್ತಿ ಆಗಿರೋದಕ್ಕೂ ನೀರಿನ ಫೋರ್ಸಿಗೂ ಸಂಬಂಧವೇ ಇಲ್ಲ. ಯಾಕಂದರೆ ಇವರು ಪೈಪಲ್ಲಿ ನೀರನ್ನು ತುಂಬಿಸದೆ ಯಾರ್ಯಾರಿಗೋ ಇವರು ಕಣ್ಣು ಮುಚ್ಚಿ ಅದನ್ನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅವರು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಅದನ್ನು ಮಾನಿಟರ್ ಮಾಡುವಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಹಾಗಾಗಿ ನೀರಿನ ಸರಬರಾಜು ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಇದು ಒಂದಾದರೆ, ಎರಡನೇದು ದಾರಿದೀಪ. ನಾನೇ ಸ್ವತಃ ಹೇಳ್ತೇನೆ, ನನ್ನ ಮನೆಗೆ ಬರೋ ರಸ್ತೆಯ ದಾರಿದೀಪ 2.5 ತಿಂಗಳ ನಂತರ ಮೊನ್ನೆ ಹಾಕಿಸಿದ್ರು. ಇವರ ಆಡಳಿತ ಹೋದ ನಂತರ ನನ್ನ ಮನೆ ಎದುರಿಗೆ ದಾರಿದೀಪ ಬಂತು. ಅಂದರೆ ದಾರಿದೀಪದಲ್ಲೂ ವೈಫಲ್ಯತೆ, ಕುಡಿಯೋ ನೀರಿನಲ್ಲೂ ವೈಫಲ್ಯತೆ. ಯಾವುದಾದ್ರು ಒಂದು ರಸ್ತೆ ಮಾಡಿದ್ರೆ ಅದು 1 ತಿಂಗಳಲ್ಲಿ ಎಲ್ಲ ಕಿತ್ತುಕೊಂಡು ಹೋಗ್ತದೆ. ಈ ರೀತಿಯ ವ್ಯವಸ್ಥೆ. ಮುಂಚೆ ನನ್ನ ಬೈಲೂರು ವಾರ್ಡಿಗೆ ನಾನು ಸದಸ್ಯನಾಗಿರುವಾಗ ನನ್ನ ವಾರ್ಡಿಗೆ ಬರಲಿಕ್ಕೆ ಒಳ್ಳೆ ರಸ್ತೆ ಇತ್ತು. ಇವತ್ತು ಆ ವಾರ್ಡಿಗೆ ಇನ್ನೊಂದು 2 ತಿಂಗಳು ಹೋದರೆ ಬಹುಶಃ ಆ ವಾರ್ಡಿಗೆ ರಿಕ್ಷಾದವರು ಬರಲಿಕ್ಕೆ ಕೇಳುವುದಿಲ್ಲ, ಅಷ್ಟು ಹೊಂಡ ಬಿದ್ದಿದೆ. ಅದರ ಬಗ್ಗೆ ಯಾವುದೇ ಚಿಂತನೆ ಇಲ್ಲ. ಕೇಳಿದ ಕೂಡಲೇ ಅದು ಅವರಿಗೆ ಸಂಬಂಧಪಟ್ಟ ವಾರ್ಡ್, ಇವರಿಗೆ ಸಂಬಂಧಪಟ್ಟ. ಉಡುಪಿಯಲ್ಲಿರುವಂಥ ಪ್ರಮುಖ ರಸ್ತೆ ಅದು ನಗರಸಭೆಗೆ ಸಂಬಂಧಪಟ್ಟದ್ದು. ಅದಕ್ಕೆ ಆ ಯುವ ಸದಸ್ಯ ಅಂತ ಹೇಳಿಲ್ಲ. ಅದನ್ನು ಮಾಡಬೇಕಾಗಿತ್ತು, ಅದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಬೇಕಿತ್ತು. ಆ ಮಾನಿಟರಿಂಗಲ್ಲಿ ಇವರು ವಿಫಲರಾಗಿದ್ದಾರೆ. ಅಂದರೆ ಮಾನಿಟರಿಂಗ್ ವಿಫಲರಾಗಿದ್ದಾರೆ ಅಂದರೆ ಇದಕ್ಕೆಲ್ಲದಕ್ಕೂ ಯಾರು ಇದಕ್ಕೆ ಸಮಸ್ಯೆಗೀಡಾಗ್ತಾರೆ? ನಾಗರಿಕರು ಸಮಸ್ಯೆಗೀಡಾಗ್ತಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದೆ. ಆದರೆ ಈಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಎಲ್ಲವನ್ನು ಕೂಡ ವಿಫಲ ಪ್ರಯತ್ನಗಳನ್ನೇ ಮಾಡ್ತಾ ಇದೆ. ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ನೀರಿನ ವಿಷಯ ಆಗಿರ್ಬೋದು, ವಿದ್ಯುತ್ ವಿಷಯ ಆಗಿರ್ಬೋದು, ದಾರಿದೀಪಗಳ ಕೊರತೆ ಆಗಿರ್ಬೋದು. ಏನು ಹೇಳ್ತಾರೆ ಸರ್ ಈ ಕುರಿತಾಗಿ ತಾವು? 40 ವರ್ಷಗಳ BJP ಆಡಳಿತ ನಂತರ ಜನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಡಳಿತವನ್ನು ನೀಡಿತು 5 ವರ್ಷಗಳ ಹಿಂದೆ. ನಾವು ಪ್ರತಿ ಸಭೆಯಲ್ಲಿ ಕೂಡ ಏನು ಪ್ರಶ್ನೋತ್ತರ ಅವಧಿ, ಇವತ್ತು 10ವರೆಗೆ ಸಭೆ ಶುರುವಾದರೆ 12:30 ತನಕ ಪ್ರಶ್ನೋತ್ತರ ಆಗ್ತಾ ಇರ್ತದೆ. ಅರ್ಧ ಗಂಟೆ ಅವಧಿ. ನಿಜವಾಗಿ ನಾವು 12:30 ತನಕ ಯಾವಾಗಲೂ ಕೊಡ್ತೇವೆ. ಯಾವಾಗಲೂ ಪ್ರಶ್ನೋತ್ತರ ಅವಧಿಯನ್ನು ಮೊಟಕುಗೊಳಿಸಿದ್ದು ನನಗೆ ಗೊತ್ತಿಲ್ಲ. ಬೇಕಾದಷ್ಟು ಚರ್ಚೆಗಳು ನಡೀತವೆ. ಏನು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ಅವಕಾಶ ಕೊಟ್ಟಿದೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಒಂದ್ಸಲ ಮಾತಾಡೋದಲ್ಲ, 2 ಕ್ವಶನ್ 10 ಕ್ವಶನ್ಗಳನ್ನು ಕೇಳಿದರು. ಹಾಗೆ ಮಾಡಲಿಕ್ಕೆ ಬರುವುದಿಲ್ಲ, ಆದರೂ ಅವಕಾಶವನ್ನು ಕೊಟ್ಟಿದೆ. ಅದು ತಪ್ಪು ಅಂತ ನಾನು ಕೇಳ್ತೇನೆ.
ಮತ್ತು ಪೂರಕವಾಗಿ ಒಂದೇ ಒಂದು ಕ್ವಶನಿಗೆ 4 ಜನ ಪೂರಕವಾಗಿ ವಿರೋಧ ಪಕ್ಷದವರು ಮಾತಾಡ್ತಾರೆ. ಈ ರೀತಿ 12:30 ತನಕ 2 ಗಂಟೆ ಕೂಡ ಇವತ್ತು ನಾವು ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದೆ. ಇದೇ ತಪ್ಪು ಅಂತ ನಾನು ತಪ್ಪು ಇರ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೂ ಆಗಲಿಲ್ಲ, ಏನು ನಡೀತಾ ಇರಲಿಲ್ಲ ಸಭೆಯನ್ನು, ಖಂಡಿತ ಅಲ್ಲ. ಸಭೆಯನ್ನು ಅಷ್ಟು ಸುಲಲಿತವಾಗಿ ನಡೆಸ್ತಾ ಇತ್ತು ಒಂದು. ಇನ್ನು ಇವರು ಹೇಳಿದರು ನೀರಿನ ಬಗ್ಗೆ ಹೇಳಿದರು. ನೀರಿನ ಬಗ್ಗೆ 2 ವರ್ಷಗಳ ಹಿಂದೆ ನೀರಿನ ಬಗ್ಗೆ ಭಾಳ ಇದಾಯಿತು, ಮಳೆ ಬರಲಿಕ್ಕೆ ಲೇಟಾಗಿ ಜೂನ್ 8 ತನಕ ಮಳೆ ಬರಲಿಲ್ಲ. ನಾವು ಸುಮಾರು 42 ಇವತ್ತು ಬೋರ್ವೆಲ್ಗಳಿರ್ಬೋದು, ನಮ್ಮ ನಗರಸಭೆ ಸಂಬಂಧಪಟ್ಟ ಬಾವಿ ಇರ್ಬೋದು, ಅದನ್ನೆಲ್ಲ ಸರಿ ಮಾಡಿಕೊಂಡು ಜನರಿಗೆ ನೀರನ್ನು ಕೊಡುವ, ಟ್ಯಾಂಕರ್ಗಳಲ್ಲಿ ನೀರನ್ನು ಕೊಡುವ ಕೆಲಸ ಕಾರ್ಯಗಳು ಮಾಡಿದರು. ಆಗಲೇ ನಾವು ನಿರ್ಧಾರ ಮಾಡಿದ್ದೇವೆ, ಇನ್ನು ಬರುವ ವರ್ಷ ಯಾರಿಗೂ ಒಂದು ಟ್ಯಾಂಕರಲ್ಲಿ ನೀರು ಕೊಡಬಾರದು, ಜನರಿಗೆ ಸುಲಲಿತವಾಗಿ ನೀರು ಕೊಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಂತ ಹೇಳಿಕೊಂಡು ಈ ಒಂದು 2018 ಏನು ನಾವು 17-18ರಲ್ಲಿ ನಾವು ಒಂದು ಮೊನ್ನೆ ನಡೆದ ಏನು ಇದುಂಟಲ್ಲ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಕೂಡ ಒಂದು ಟ್ಯಾಂಕರ್ ನಾವು ಜನರಿಗೆ ಟ್ಯಾಂಕರಲ್ಲಿ ನೀರು ಕೊಡಲಿಲ್ಲ. ಎಲ್ಲರಿಗೂ ಕೂಡ ಸಮಯ ನಿಗದಿಪಡಿಸಿ ಪ್ರತಿ ವಾರ್ಡಿಗೆ ನೀರನ್ನು ಕೊಡೋ ಕೆಲಸ ಕಾರ್ಯ ಮಾಡಿದ್ರು. ನಾನು ಹೇಳ್ತೇನೆ, ಮತ್ತೆ ನೀವು ಮಾತಾಡಿ. ನಾವು ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಅಷ್ಟೇ ಅಲ್ಲ. ಇವರು ಹೇಳ್ತಾರೆ ಈಗ ಮಳೆಗಾಲ ನೀರಿಲ್ಲ ಅಂತ. 8,000 ಏನು ಇವರಿರುವಾಗ ನೀರಿನ ಸಂಪರ್ಕ ಇವತ್ತು 18,500 ಆಗಿದೆ. ಅಷ್ಟೇ ಅಲ್ಲ, ಸಾಮರ್ಥ್ಯ ಎಷ್ಟುಂಟು, ಪಂಪಿಂಗ್ ಕೆಪಾಸಿಟಿ ಬಜೆಯಲ್ಲಿ 23 MLD ನೀರು ದಿವಸಕ್ಕೆ. ನೀವು ಎಷ್ಟು ಮಾಡಿದ್ರು ಕೂಡ ಅದು 23 MLD. ಇಡೀ ದಿವಸ 365 ಡೇಸು ಡೈಲಿ 23 MLD. ನಮಗೆ ಬೇಕಾದ ನೀರೆಷ್ಟು 35 MLD. 35 MLD ಬೇಕಾದದ್ದು ನಮಗೆ ಆಗೋದು 23 MLD ಪಂಪಿಂಗ್ ಆಗೋದು. ಆದ್ದರಿಂದ ಪ್ರೆಷರ್ ಇಲ್ಲ, ನೀರಿಲ್ಲ. ಅದಕ್ಕೋಸ್ಕರ ಅಲ್ವೇ ಇವತ್ತು 300 ಕೋಟಿ ರೂಪಾಯಿಯ ಯೋಜನೆಯನ್ನು ತಂದದ್ದು ಪ್ರಮೋದ್ ಮಧ್ವರಾಜರವರ ಒಂದು ಸಹಕಾರದೊಂದಿಗೆ. ಇವತ್ತು ರಾಜ್ಯ ಸರ್ಕಾರದ, ಇದು ಕೇಂದ್ರ ಸರ್ಕಾರದ ಹಾಗೂ ನಮ್ಮ ನಗರಸಭೆಯ ಪಾಲಿದೆ ಇದಕ್ಕೆ. ಈಗಾಗಲೇ ಫಸ್ಟ್ ಮತ್ತು 3rd ಸ್ಟೇಜ್ ಏನು ಅದರದ್ದು ಟೆಂಡರ್ ಫ್ಲೋಟಿಂಗ್ನಲ್ಲಿ ಉಂಟು. ಇವತ್ತು ಸಿಂಗಲ್ ಟೆಂಡರ್ ಬಂದು ಅದಕ್ಕೋಸ್ಕರ ಪುನಃ ರೀಟೆಂಡರ್ ಕರೆದಿದ್ದಾರೆ. ಇವತ್ತು ಟೆಂಡರ್ ಹಂತದಲ್ಲಿ DPR ಆಗಿ ಕಳೆದ 2 ವರ್ಷ ಅದರ ಬಗ್ಗೆ ಇತ್ತು. ನಾವೇನು ಶೀಮ್ರದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ ಇನ್ನು 3ನೇ ಹಂತದ ಸ್ವರ್ಣ ಯೋಜನೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿತ್ತು. ಆಗ ಅಲ್ಲಿ ಏನು 5 ಮೀಟರ್ ಎತ್ತರಿಸಿದರೆ ಅಲ್ಲಿಯ ಸುಮಾರು 500 ಎಕರೆ ಸ್ಥಳ ಹೋಗ್ತದೆ, ಜನರಿಗೆ ಕಷ್ಟ ಆಗ್ತದೆ. ಮತ್ತು ಅದು ಕೂಡ ಫೀಸಿಬಲ್ ಅಲ್ಲ, ಅಲ್ಲಿ ನೀರಿನ ಸಾಂದ್ರತೆ ಇಲ್ಲ ಅಂತ ಹೇಳ್ಕೊಂಡು ಇವತ್ತು ಏನು ಪಶ್ಚಿಮ ಘಟ್ಟದ 365 ಡೇಸ್ ನೀರು ಸಿಗುವ ವಾರಾಹಿಯಲ್ಲಿ ಇವತ್ತು 30-40 TMC ನೀರು ಸಮುದ್ರಕ್ಕೆ ಹರಿದು ಹೋಗ್ತದೆ. ಅದರಲ್ಲಿ 0.48 ನೆಗ್ಲಿಜಿಬಲ್ ಆ ನೀರನ್ನು ಇವತ್ತು ತರಲಿಕ್ಕೆ ಪ್ರಯತ್ನಗಳನ್ನು ಏನು 10 ಪಂಚಾಯತ್ಗಳಿವೆ ಬರುವಾಗ ಆ ಪಂಚಾಯತ್ಗಳಲ್ಲಿ ಪೈಪ್ಗಳನ್ನು ಹಾಕಿ ಏನು ನೀರನ್ನು ಲಿಫ್ಟ್ ಮಾಡಲಿಕ್ಕೆ ಪವರ್ಫುಲ್ ಇದನ್ನು ಹಾಕಿ ಅಲ್ಲಿ ಭರತ್ ಕಲ್ಲಲ್ಲಿ ಪಂಪ್ಗಳನ್ನು ಹಾಕಿ ಅಲ್ಲಿಂದ ನೀರನ್ನು ಪೈಪ್ಗಳ ಮೂಲಕ ತಂದು ಇವತ್ತು ಏನು ಬಜೆಯಲ್ಲಿ ಹೆಚ್ಚಿನ ಸಾಮರ್ಥ್ಯ ಇವತ್ತೇನು 550 ಹಾರ್ಸ್ ಪವರ್ ಪಂಪಿದ ಏನು ಪಂಪ್ಗಳಿವೆ ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ಅದನ್ನು 3 ಪಟ್ಟು ಜಾಸ್ತಿ ಪವರನ್ನು ಇದು ಹಾರ್ಸ್ ಪವರ್ ನೀರು ಬರುವಾಗಿ ಮಾಡಿಕೊಂಡು ಇವತ್ತು ಉಡುಪಿ ನಗರಕ್ಕೆ ಅದಕ್ಕೆ ಸಂಬಂಧಪಟ್ಟ 7 ಪಂಚಾಯತ್ಗಳು ಇರ್ಬೋದು. ಅದೇ ರೀತಿ ಆ ನೀರು ಬರುವ ಭರತ್ ಕಲ್ಲಿಂದ ಇಲ್ಲಿಗೆ ಉಡುಪಿಗೆ ಬರುವ ತನಕ ಇರುವ 10 ಪಂಚಾಯತ್ಗಳಿಗೆ ಕೂಡ ನೀರು ಕೊಡುವ ಯೋಜನೆಯನ್ನು ನಾವು ಕಾರ್ಯಗತಗೊಳ್ಳಲಿಕ್ಕೆ ನಾವು ಜನರ ಇವತ್ತು ಮತವನ್ನು ಕೇಳ್ತಾ ಇದ್ದೇವೆ. ನಾವು ಆ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಬದ್ಧ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನೀರಿನ ಕುರಿತಾಗಿ ತಾವೇ ಈಗ ಅವರಿಗೆ ಆರೋಪವನ್ನು ಮಾಡಿದ್ರೆ, ಹಾಗಾದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರೆ ನೀರನ್ನು ಸರಬರಾಜು ಮಾಡುವ ವಿಷಯದಲ್ಲಿ ಬಿಜೆಪಿ ಯಾಕೆ ಸುಮ್ಮನೆ ಆರೋಪವನ್ನು ಸುಳ್ಳು ಆರೋಪವನ್ನು ಈ ಸಲ ಇವರನ್ನು ದೇವರೇ ಬಚಾವ್ ಮಾಡಿ, ಇಲ್ದಿದ್ರೆ ಪುನಃ ಟ್ಯಾಂಕರ್ ಓಡಿಸ್ತಾ ಇದ್ರು ಇವ್ರದ್ದು 2-3 ವರ್ಷದ ಟ್ಯಾಂಕರ್ನ ಓಡಾಟ ನೋಡಿ ದೇವರಿಗೂ ಸಾಕಾಯ್ತು. ಅವ್ರು ಓಡಾಟ ನೋಡಿ ಅಲ್ಲ, ಮಳೆ ಹೇಳಿದೆ ನಿಮ್ಗೆ ಗೊತ್ತಾಗ್ಲಿಲ್ಲ. 23 MLD ಮತ್ತೆ 34 MLD ಡಿಫರೆನ್ಸ್ ನಮ್ಗೆ ಗೊತ್ತಾಗ್ತದೆ. ಈ ಹಿಂದೆ ತಾವು ಆರೋಪವನ್ನ ಮಾಡಿದ್ರಿ ನೀರು ಸರಬರಾಜು ನಮಗೆ ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಅಂತ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನೀರನ್ನ ಕೊಡಿಸುವಂತಹ ಪ್ರಯತ್ನ ಮಾಡಿದ್ರು. ಬಿಜೆಪಿ ಸುಮ್ಮನೆ ಅವರ ಆಡಳಿತದ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇವರ ಆಡಳಿತದಲ್ಲಿ ಇರುವಾಗಲೇ ನೀರು ಕೊಡ್ಲಿಕ್ಕೆ ಆಗದೆ ನಮ್ಮದೇ ಶಾಸಕರು ಪ್ರಮೋದ್ ಶಾಸಕರಾಗಿರಲಿಲ್ಲ, ಅವರದೇ ಸ್ವಂತ 50 ಟ್ಯಾಂಕರ್ಗಳಲ್ಲಿ ಉಡುಪಿ ನಗರಕ್ಕೆ ನೀರು ಕೊಟ್ಟದನ್ನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಜನರಿಗೆ. ನೋಡಿ ಸರ್, ಈ ಕುರಿತಾಗಿ ನಾನು ಮಾತಾಡ್ತೇನೆ. ನಗರಸಭೆಯ ಚುನಾವಣಾ ಕಣದ ಕುರಿತಾಗಿ ನಾವು ಮಾತುಕತೆಗಳನ್ನು ನಡೆಸ್ತಾ ಇದ್ದೇವೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ.
ವಿರಾಮದ ಬಳಿಕ ಲೋಕಲ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಉಡುಪಿ ನಗರಸಭೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ, ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಉಪಯೋಗವನ್ನ ಮಾಡಿಕೊಡ್ತಾ ಇದೆ, ಉಡುಪಿ ನಗರಸಭೆಯಿಂದ ಯಾವ ರೀತಿಯಾದ ಬೆಳವಣಿಗೆಗಳು ಬರ್ತಾ ಇದೆ, ಇನ್ನು ಮುಂದೆ ಏನಾದರೂ ಸರ್ಕಾರ ಬದಲಾವಣೆಯಾದಲ್ಲಿ ಅಥವಾ ಈಗ ಇರುವ ಸರ್ಕಾರವೇ ಮುಂದುವರೆದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಉಡುಪಿ ನಗರಸಭೆ ಕಾಣಬಹುದು ಅನ್ನೋದ್ರ ಕುರಿತಾಗಿ ಈಗ ನಾವು ಮಾತಾಡ್ತಾ ಇದ್ದೇವೆ. ಈಗಾಗಲೇ ತಾವು ಹೇಳ್ತಾ ಇದ್ರಿ ಸರ್, ಈಗಾಗಲೇ ನೀರಿನ ವಿಷಯವನ್ನ ನಾವು ಮಾತಾಡ್ತಾ ಇದ್ವಿ. ನೀರಿನ ವಿಷಯದಲ್ಲಿ ತಾವು ವಿಷಯವನ್ನು ಹೇಳಕ್ ಬಂದ್ರೆ ಮುಂದುವರಿಸಿ. ನೋಡಿ, ಇವ್ರು ಹೇಳ್ತಾ ಇದ್ದಾರೆ ಈಗ ಇದೆಲ್ಲ ಕತೆ ಹೇಳ್ತಾ ಇರೋದು ವಾರದಿಂದ ನೀರು ಬರ್ತದೆ ಅದು ನಿಜ ಆಗಿದೆ, ಎಲ್ಲವೂ ಆಗಿದೆ. ಇದನ್ನು ಕತೆ ಹೇಳಿದ್ರೆ ಟೆಂಡರ್ ಹಂತದಲ್ಲಿದೆ, ಕತೆ ಅಂತ ಹೇಳೋದು ಸುಳ್ಳು. ಜನರಿಗೆ ಸುಳ್ಳು ಹೇಳಬಾರದು. ಜನರದ್ದು ಜನರಿಗೆ ಆ ಬಗ್ಗೆ ಎಲ್ಲಾ ದಾಖಲೆಗಳನ್ನ ನಾನು ಇಡ್ಲಿಕ್ಕೆ ಯಾವಾಗ್ಲೂ ಬದ್ಧ. ಎಲ್ಲಾ ದಾಖಲೆಗಳನ್ನ ಬೇಕಾದ್ರೆ ಶೋ ಮಾಡ್ತೇನೆ, ನಾನು ಬದ್ಧ. ಒಂದು ವೇಳೆ ಇವ್ರು ಹೇಳಿದ್ದು ಎಲ್ಲವೂ ಸತ್ಯ ಆಗಿ ಅದು ಕಾರ್ಯಗತ ಆದ್ರೆ ಅದರಲ್ಲಿ ಸಂತೋಷ. ಪ್ರೂಫ್ ಇದೆಯಲ್ಲ ಸರ್, ಅದು ಕಾರ್ಯಗತ ಆದ್ರೆ ಸಂತೋಷ ಪಡುವವರಲ್ಲಿ ನಾನು ಕೂಡ ಒಬ್ಬ. ಎರಡನೇ ಇದರಲ್ಲಿ ನಾನು ಹೇಳ್ತೇನೆ, ಕಳೆದ 4 ವರ್ಷಗಳಿಂದ ಇವರು ನೀರಿನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಲಿಕ್ಕೆ ಹೋಗ್ಲಿಲ್ಲ. ಕನೆಕ್ಷನ್ ಕೊಟ್ರು ಅಂತ ಹೇಳ್ತಾರಲ್ಲ, 18,000 ಕನೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. 18,000 ಕನೆಕ್ಷನ್ ಆಗುವವರೆಗೆ ಇವ್ರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು? ಇವ್ರು ಹೇಳ್ತಾರೆ 23 MLD ಇತ್ತು, ಈಗ 35 MLD ಬೇಕು. ಸರಿಯಪ್ಪ, 10-12,000 ಕನೆಕ್ಷನ್ 2018 ಜನವರಿಯಿಂದ ಮಾರ್ಚಿನೊಳಗೆ ಆದದಲ್ಲ, ಏಪ್ರಿಲ್ನಲ್ಲಿ ಆದದಲ್ಲ. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು. ನಿಮಗೆ 8,000 ಕನೆಕ್ಷನ್ 10-11,000 ಕನೆಕ್ಷನ್ಗೆ ಹೋಗುವಾಗ ಈ ನೀರಿನ ಲಭ್ಯತೆ ಕಡಿಮೆ ಇದೆ, ಇದಕ್ಕೆ ಅಲ್ಲಿ ಪಂಪ್ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ನೀವು ಕಳೆದ 5 ವರ್ಷದಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ಇದನ್ನು ಯೋಚನೆ ಅಲ್ಲ, 3 ವರ್ಷಗಳ ಹಿಂದಿನ ಯೋಜನೆ ಇಲ್ಲ ಅಂತ ಹೇಳ್ತಿರಲ್ಲ. ಯಾವುದೇ ಒಂದು ಕೋಟ್ಯಾಂತರ ರೂಪಾಯಿ ಯೋಜನೆಗಳು ದಿನ ಬೆಳಗಾದಗಳು ಆಗುದಿಲ್ಲ. ಅದಕ್ಕೆ ಬೇಕಾದಷ್ಟು DPR ಆಗ್ಲಿಕ್ಕಿದೆ, ಆ ಜಾಗನ್ನು ಸರ್ವೆ ಮಾಡ್ಲಿಕ್ಕಿದೆ, ಬೇಕಾದಷ್ಟು ಕೆಲಸ. ಅದು ನಿಮ್ಗೆ ಗೊತ್ತು, ನೀವೊಂದು ಅಧ್ಯಕ್ಷರಾಗಿದ್ದವರು ಆ ರೀತಿ ಮಾತಾಡೋದು ಸರಿಯಲ್ಲ. 300 ಕೋಟಿ ಯೋಜನೆ ರಾತ್ರಿ ಬೆಳಗ್ಗೆ ಆಗ್ತದ? ಯಾರಿಗೂ ಮಾಡ್ಲಿಕ್ಕೆ ಆಗ್ತದ? ನಾನು 300 ಕೋಟಿಯ ಯೋಜನೆ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಬಹಳ ಉದ್ವೇಗದಲ್ಲಿ. ಉದ್ವೇಗ ಅಲ್ಲ, ಅದು ಜನರಿಗೆ ನಾವು ತಪ್ಪ ಮಾಹಿತಿ ಕೊಡಬಾರ್ದು. ನಾನು ಹೇಳ್ತಾ ಇರುವಂತದ್ದು ಬಜೆಯಲ್ಲಿರುವಂತ ಪಂಪಿನ ಬಗ್ಗೆ. ನಾನು 23 MLD ನೀವು 35 MLD ಎಲ್ಲ ಹೇಳಿದನ್ನೇ ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ಇದು ಇಷ್ಟು ಆಗುವಂತದ್ದಕ್ಕೆ ನೀವು 5 ವರ್ಷ ಯಾಕೆ ಕಾದ್ರಿ? ಕಾಯ್ಲಿಲ್ಲ, ಬೇಕಾದಷ್ಟು ಪ್ರಯತ್ನಗಳು ಮಾಡಿದೆ. ನಾ ಹೇಳಿದಲ್ಲ, ನಾವು ಎಲ್ಲಿ ಶೀಂಬ್ರದಲ್ಲಿ ಪ್ರಯತ್ನಗಳನ್ನು ಮಾಡಿತ್ತು, ಹತ್ತಿರದಲ್ಲಿ ಮಾಡಬೇಕಂತ, ಮತ್ತೆ ಆಗುದಿಲ್ಲ, ಕೊನೆಯಲ್ಲಿ ಅಲ್ಲಿಗೆ ಮಾಡಿತ್ತು. ಆ ಎಲ್ಲಿ ಯೋಜನೆಗಳು, ಕೋಟ್ಯಾಂತರ ರೂಪಾಯಿ ಯೋಜನೆಗಳು, ಹಣವನ್ನು ಹೊಂದಿಸುವುದು ಮತ್ತೆ ಅದನ್ನು ತರುವುದು ಸುಲಭದ ಕಾರ್ಯ ಅಲ್ಲ. ನೋಡಿ, ಸುಲಭದ ಕಾರ್ಯ ಅಲ್ಲ ಅಂತೇಳಿ ಇವರು ಹೇಳ್ತಾರೆ. ವಾಟರ್ ಸಪ್ಲೈಗೆ ಇವತ್ತು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅದಕ್ಕೆ ಆದಂಥ ಅನುದಾನ ಇದೆ. ಇಲ್ಲಿಯ ಜನಪ್ರತಿನಿಧಿಗಳು ಯಾವಾಗ ಇದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ, ಯಾವಾಗ ಇದರ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಹೇಳ್ತೇನೆ, ಪ್ರಮೋದ್ ಮಧ್ವರಾಜರೇನು ಆ ಕ್ಯಾಬಿನೆಟ್ಟಲ್ಲೇನು ಭಾಳ ವೀಕ್ ಮಂತ್ರಿಗಳಾಗಿರಲಿಲ್ಲ, ಭಾಳ ಪವರ್ಫುಲ್ ಮಂತ್ರಿ ಆಗಿದ್ದರು. ಅಂಥ ಒಬ್ಬ ಮಂತ್ರಿ ಇರುವಾಗ ಅವರನ್ನು ಹೇಗೆ ಬಳಸ್ಕೊಳ್ಬೇಕಾಗಿತ್ತು ನಗರಸಭೆ? ಇವರೆಲ್ಲ ತಂಡ ಹೋಗಿ ಅವರನ್ನು ಬಳಸ್ಕೊಂಡು ಬೆಂಗಳೂರಲ್ಲಿ ಹೋಗಿ ಕೂತು. ಯಾಕಂದ್ರೆ ನಾನು ಸ್ವತಃ ಅಧ್ಯಕ್ಷನಾಗಿರುವಾಗ, ರಘುಪತಿ ಭಟ್ರು ಶಾಸಕರಾಗಿದ್ದಾಗ, VS ಆಚಾರ್ ಮಂತ್ರಿಗಳಾಗಿದ್ದಾಗ, ಯಡಿಯೂರಪ್ಪನವರು ಸದಾನಂದಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಎಷ್ಟೋ ಸಲ ಹೋಗಿದ್ದೆ ನಾನು ಬೆಂಗಳೂರಿಗೆ. ನನ್ನ ಇಡೀ ತಂಡ ಪೌರಾಯುಕ್ತರನ್ನು ಇಟ್ಕೊಂಡು ಎಲ್ಲರನ್ನು ಇಟ್ಕೊಂಡು ಹೋಗಿ ನಾವು ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾ ಇದ್ದೇವೆ. ಒಬ್ಬರು ಪವರ್ಫುಲ್ ಸಚಿವರನ್ನ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಗರಸಭೆ ಯಾಕೆ ವಿಫಲವಾಯಿತು ಸರ್? ಇಲ್ಲ, ಖಂಡಿತ ಇಲ್ಲ. ಈ 300 ಕೋಟಿ ರೂಪಾಯಿಗಳ ಸ್ಯಾಂಕ್ಷನ್ ಆಗ್ತಿರ್ಲಿಲ್ಲ, 150 ಕೋಟಿಯನ್ನು ಸ್ಯಾಂಕ್ಷನ್ ಆಗ್ತಿದ್ರು. ಕಾರಣ ಇಷ್ಟು ಹೇಳ್ತೇನೆ ನಾನು ಜನರೆದುರು. ಹಿಂದೆ 2000ನೇ ಇಸ್ವಿಯಲ್ಲಿ 128 ಕೋಟಿ ರೂಪಾಯಿ ನೀರಿಗೆ ಮತ್ತು ಡ್ರೈನೇಜಿಗೆ ಸ್ಯಾಂಕ್ಷನ್ ಆಗಿತ್ತು, SM ಕೃಷ್ಣ ಸರ್ಕಾರ ಇರುವಾಗ. ಇವತ್ತು ADB ಲೋನಿಂದ ಅದನ್ನು ನಾವು ಕಟ್ಟಲಿಲ್ಲ. ಆದರೆ ನಮಗೆ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳ್ಕೊಂಡು ಈ ಹಣವನ್ನು ಕೊಡಲಿಕ್ಕೆ ಕೇಳಲಿಲ್ಲ. ಆ ಕೇಂದ್ರದ ಸಚಿವರಿಗೆ ಮಂಗಳೂರಿನ ಏನೋ ಶಾಸಕರು ಮತ್ತು ಇವರು ಒಟ್ಟಾಗಿ ಕೇಂದ್ರ ಸರ್ಕಾರದ 2 ಸಚಿವರ ಹತ್ರ, ಅಧಿಕಾರಿಗಳ ಹತ್ರ ಅಲ್ಲಿ ಕೂತ್ಕೊಂಡು ಧರಣಿ ಮಾಡಿದಾಗೆ ಮಾಡಿದ್ರಿಂದಲೇ ಇವತ್ತು 338 ಕೋಟಿ ರೂಪಾಯಿ ಬರಲಿಕ್ಕೆ ಸಾಧ್ಯತೆ ಆಯಿತು. ಅದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಾಂದ್ರೆ ಬರ್ತಾ ಇತ್ತು, ಅದು ಬರ್ತಾ ಇರಲಿಲ್ಲ. ಇವರು ಮತ್ತೆ 300 ಕೋಟಿಗೆ ಹೋಗ್ತಾ ಯಾಕೆ ಮಾತಾಡಬಾರ್ದು? ಅದು ಯೋಜನೆ ಸ್ವಾಮಿ. ಅದೇ ಹೇಳುದು. ನೀವು ಈಗ ನಮ್ಗೆ ಉಡುಪಿಯ ಜನರಿಗೆ ನೀರು ಬೇಕಿತ್ತು,
ನೀರು ಬೇಕಿದ್ರೇನು ಇವ್ರು ಹೇಳುವಾಗೆ ಇವರೇ ಹೇಳುವ ಅವ್ರು ಹೇಳಿದ್ದು ಶಾಶ್ವತ ಕುಡಿಯುವ ನೀರು ಬೇಕಾ ಬೇಡ? ಸಚಿವರನ್ನ ಅವರ ಆಡಳಿತವನ್ನ ಉಪಯೋಗಿಸಿಕೊಂಡು ನಾವು ಅನುದಾನವನ್ನ ತೆಗೆದುಕೊಂಡಿದ್ದೇವೆ. ಸರಿಯಪ್ಪ, ನೀವು 300 ಕೋಟಿ ವಾರದಿಂದ ತರುವುದಕ್ಕೆ ನಿಮ್ಮ ಪ್ರಯತ್ನ, ನಾನು ಅದೇ ಹೇಳ್ತಲ್ಲ. ಸ್ವರ್ಣದಲ್ಲಿ ಇರುವಂತದ್ದು ನಮ್ಮ ಪಕ್ಕದಲ್ಲಿ ಇರುವಂತದ್ದನ್ನೇ ನಾವು ಉಪಯೋಗಿಸಿಕೊಳ್ಳದೆ ಚಂದ್ರಲೋಕದಿಂದ ತರ್ತೇನೆ ಅಲ್ಲ, ಚಂದ್ರಲೋಕ ಅಲ್ಲ ಇದು, ಚಂದ್ರಲೋಕ ಅಲ್ಲ, ಅಲ್ಲ ಅಂತ ಉಂಟು. ಯಾರು ನಮ್ಗೆ ಎಕ್ಸ್ಪರ್ಟ್ ನವರು ನಾವು ಮಾಡಿ 1 ವರ್ಷ ಅದಕ್ಕೆ ಬೇಕಾದ ಕೆಲಸಗಾರ ಬೇಕಾದ್ರೆ ನಾನು ಎಲ್ಲಾ ಫೈಲ್ಗಳನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೇನೆ. ಅದನ್ನ ಬೇಕಾದಷ್ಟು ಶೀಮ್ರದಲ್ಲಿ ಅಲ್ಲಿ ಫೀಸಿಬಲ್ ಅಲ್ಲ, ನೀರು ಸಾಕಾಗುದಿಲ್ಲ ಹೇಳಿದಕ್ಕೆ ನಮ್ಗೆ ಉಡುಪಿಗೆ ಅದೇ ರೀತಿಯ ಪಕ್ಕದ 7-8 ಪಂಚಾಯತ್ಗಳು ನೀರು ಕೊಡ್ಲಿಕ್ಕೆ ಅದು ಫೀಸಿಬಲ್ ಅಲ್ಲ ಅಂತ ನಮ್ಗೆ ರಿಪೋರ್ಟ್ ಬಂದದ್ರೆ ನಾವು ವಾರಾಗಿ ಹೋದದ್ದು. ನೋಡಿ, ಒಂದು ವಿಷಯ, ಇವರು 7 ಪಂಚಾಯತ್ ಅದರೆಲ್ಲ ಮಾತಾಡ್ತಾರೆ. 7 ಪಂಚಾಯತಿ ಕೊಟ್ಟಿದ್ದೀರಲ್ಲ, ಎಷ್ಟು ಹಣ ವಸೂಲಿ ಮಾಡಿದ್ರು ಪಂಚಾಯತಿಂದ? ಪಂಚಾಯತ್ಗಳಿಗೆ ನೋಡಿ ಏನು ಸೀಮಿತ ಆದಾಯ ಇರುವುದು, ನಾವು ಅವರ ಮೇಲೆ ಗದಾಪ್ರಹಾರ ಮಾಡಿದ್ರೆ ನಾವು ಪಂಚಾಯತ್ಗಳಿಗೆ ಏನು ಇಲ್ಲ ಅಂತ ಅದನ್ನು ಹೇಳ್ತೀರಿ ನೀವು. ನಾವು ಮಾಡಿದ್ರೆ ಇದು ಎರಡನ್ನು ಮಾತಾಡ್ತೀರಿ ನೀವು. ನೋಡಿ, ಸಮಯ ಬಂದಾಗ ಯಾವ ರೀತಿ ಮಾತಾಡ್ತೀರಿ ನೀವು? ಇವರದ್ದು ಹೇಗೆ ಅಂದ್ರೆ ಇವರದ್ದು ವೋಟ್ ಪಾಲಿಟಿಕ್ಸ್ ಅಲ್ವೇ ಇಲ್ಲ. ಇವ್ರಿಗೆ ಏನಂತ ಹೇಳಿದ್ರೆ ನಾವು ಇಲ್ಲಿ ಅದು ಪಂಚಾಯತ್ ಅನ್ನು ಗಟ್ಟಿ ಹಿಡಿದ್ರೆ ಪಂಚಾಯತ್ ಕಳ್ಕೊಳ್ತೇವೆ ಅನ್ನೋ ಭ್ರಮೆ. ಖಂಡಿತ ಇಲ್ಲ. ಜನ ಇವತ್ತು ಇಡೀ ಪ್ರಪಂಚದಲ್ಲಿ ನಡೆಯುವುದೇನೆಂದ್ರೆ ಸರ್ವಿಸಿಗೆ ಹಣ ಪಾವತಿ ಮಾಡುದು. ಆಚೆ ಹೆಚ್ಚಿನ ಪಂಚಾಯತ್ಗಳು ನಿಮ್ಮದೇ ಅಧಿಕಾರದಲ್ಲಿ ಇರೋದು ಗೊತ್ತಾಯ್ತು. ನೋಡಿ, ಕಳ್ಕೊಳ್ತೇವೆ ಭಯವೇ ಇಲ್ಲ. ನಾನು ಅಧ್ಯಕ್ಷನಾಗಿರುವ ನಮ್ಮ ಇದಿರುವಾಗ ನಾವು ಯಾವ ಪಂಚಾಯತನ್ನು ಬಿಡ್ಲಿಲ್ಲ. ಹಣ ಕಟ್ಟದೇ ಇರುವಂತ ಪಂಚಾಯತಿನ ನೀರನ್ನು ಕೂಡ ನಾವು ಕಟ್ ಮಾಡಿದ್ದೇವೆ. ಯಾಕಂದ್ರೆ ನಾವು ಇಲ್ಲಿಯ ಎಲ್ಲ ಪಬ್ಲಿಕ್ ಟ್ಯಾಪ್ಗಳನ್ನು ತೆಗಿತು ಅವ್ರ ಹತ್ರ ನಾವು ಪ್ರತಿ ಮನೆಯಿಂದ ಹಣ ವಸೂಲಿ ಮಾಡ್ತೇವೆ. ಹೀಗಿರುವಾಗ ನಮ್ಮ ತೆರಿಗೆದಾರರು, ನಮ್ಮ ನಗರದ ಒಳಗಿನ ತೆರಿಗೆದಾರರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನಾವು ತೆರಿಗೆ ಕಟ್ಟಿದ ಹಣದಲ್ಲಿ ನೀವು ಪಂಚಾಯತಿಗೆಲ್ಲ ಹಣ ನೀವು ನೀರು ಕೊಡೋದಾದ್ರೆ ಅಲ್ಲಿ ಅವರು ಫ್ರೀಯಾಗಿ ನಮಗೆ ಪಬ್ಲಿಕ್ ಟ್ಯಾಪ್ ಇಡ್ತಾರೆ. ನಾವೇನ್ ಮಾಡ್ಬೇಕು? ನಮ್ಗೇನು 128 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು. ಆಗ ಅದರಲ್ಲಿ ಇದೆ ಹತ್ತಿರದ ಏನು ಹಳ್ಳಿಗಳಿಗೆ ನೀರನ್ನು ಕೊಡಬೇಕು ಅಂತ ಪಬ್ಲಿಕ್ ಟ್ಯಾಪ್ ಅಲ್ಲ, ಹಾಗೆಲ್ಲದು ಹತ್ತಿರದ ಪಂಚಾಯತ್ಗಳನ್ನು ಅಭಿವೃದ್ಧಿಪಡಿಸಿ ಅದು ಉಡುಪಿ ನಗರ ಪಾಲಿಕೆಯಾಗಿ ದೊಡ್ಡದಾಗ್ತಿರ್ಬೋದು. ಅಭಿವೃದ್ಧಿ ಮಾಡಿ ನೀವು ಪಂಚಾಯತ್ ನಗರಸಭೆಗೆ ಒಳಪಟ್ಟಂತೆ ಏನೆಲ್ಲ ಅಭಿವೃದ್ಧಿಯನ್ನು ಮಾಡಿ ಹಣವನ್ನ ನಿಮ್ಗೆ ಪಂಚಾಯತ್ಗೆ ಡೆವಲಪ್ ಮಾಡ್ಬೇಕು, ಪಂಚಾಯತ್ನವರಿಗೆ ಪುಕ್ಸಟ ನೀರು ಕೊಡ್ಬೇಕಂತ ಎಲ್ಲಿ ಕೊಟ್ಟಿದ್ದಾರೆ ಇವರು? ಏನಂದ್ರೆ ಇವರಿಗೆ ಅಲ್ಲಿ ಬಿಜೆಪಿ ಆಡಳಿತ ಇದೆ, ಅಲ್ಲಿ ಈ ಬಾರಿ ಕಾಂಗ್ರೆಸ್ ಬರಬೇಕು ಇವರಿಗೆ. ಅದಕ್ಕೇನು ಬಹಳ ನೀರು ಕೊಟ್ಟಿದ್ದೇವೆ, ಫ್ರೀ ಆಗಿ ಕೊಟ್ಟಿದ್ದೇವೆ ಅನ್ನುವಂತ ರೀತಿಯಲ್ಲಿ ಪ್ರತಿಬಿಂಬಿಸಬೇಕು. ಮುಂದೆ ಕಾಂಗ್ರೆಸ್ ಆಡಳಿತ ಬರ್ಬೇಕಂತ ಇವ್ರ ಮನಸ್ಸಲ್ಲಿ. ಜನ ಸುತರಾಮ್ ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ಜನ ಇವತ್ತು ರೆಡಿಯಾಗಿದ್ದಾರೆ. ನೀವು ಏನು ಸರ್ವಿಸ್ ಕೊಡ್ತೀರಿ ಅದಕ್ಕೆ ನಾವು ಹಣ ಕೊಡ್ತೇವೆ ಅನ್ನೋದು ರೆಡಿ ಇದ್ದಾರೆ. ಇವತ್ತು ಇದು ನಮ್ಮ ಸುತ್ತಮುತ್ತಲಿನ ಯಾವುದೇ ಪಂಚಾಯತ್ ಕೂಡ ಯಾವುದು ಕೂಡ ರಾಜ್ಯದಲ್ಲಿ ಕೆಳಮಟ್ಟದಲ್ಲಿರುವಂಥ ಪಂಚಾಯತಿಗಳಲ್ಲ. ಅಲ್ಲಿಯೂ ಕೂಡ ಅಭಿವೃದ್ಧಿಗಳಾಗಿದೆ. ಅಲ್ಲಿಯ ಸದಸ್ಯರು ಅಧ್ಯಕ್ಷರೆಲ್ಲ ಅಲ್ಲಿಯೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಲ್ಲಿಯೂ ಅಭಿವೃದ್ಧಿ ಆಗಿದೆ. ಅವರಿಗೆ ನೀರಿನ ಸಮಸ್ಯೆ ಇದೆ. ಆ ನೀರಿನ ಸಮಸ್ಯೆಯನ್ನು ನೀಗಿಸಬೇಕಾದ್ರೆ ನಮ್ಮಿಂದ ಅವರು ನೀರು ತಗೊಳ್ತಾ ಇದ್ದಾರೆ. ಆ ನೀರಿಗೆ ಸರಿಯಾದ ಹಣವನ್ನು ಪಾವತಿ ಮಾಡಬೇಕು. ಆ ಹಣ ಪಾವತಿ ಮಾಡಿದರೆ ಮಾತ್ರ ಅವರಲ್ಲಿಗೆ ಹೋಗುವಂಥ ನೀರಿನ ವ್ಯವಸ್ಥೆಯನ್ನು ನಾವು ಸರಿ ಮಾಡಲಿಕ್ಕೆ ಆಗ್ತದೆ. ನಾನು ಕಟ್ಟ ಹಣದನ್ನು ಇನ್ನೊಬ್ಬರಿಗೆ ನೀವು ಖರ್ಚು ಮಾಡೋದಾದ್ರೆ ಏನಿದು? ನಾವು ಇದು ಪುಕ್ಸಟೆ ಇಲ್ಲಿ ಏನೋ ಇದು ಕಟ್ಕೊಂಡು ಕೂತಿದ್ದೇವ ನೋಡಿ. ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ಇವರು ಅದನ್ನೆಲ್ಲ ಮಾಡಲಿಲ್ಲ. ಅದರ ಬದಲಿಗೆ ನಗರಸಭೆಯ ಒಳಗಿನ ಎಲ್ಲ ಪ್ರತಿ ಮನೆಗೂ ಕೂಡ ನೀರನ್ನು ಒಳ್ಳೆಯ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವರೇನು ಮಾಡಿದರು? ಆ ವಾಲ್ ಎಲ್ಲಿ ಪಂಚಾಯತಿಗಳಿಗೆ ಹೋಗುವಂಥ ವಾಲ್ ಅನ್ನ ಯಾರೋ ಕಾಂಗ್ರೆಸ್ನ ಕಾರ್ಯಕರ್ತನ ಕೈಯಲ್ಲಿ ಕೊಟ್ಟರು. ಅವ ಬೇಕಾಬಿಟ್ಟು ತಿರುಗಿಸಿದ, ಪಂಚಾಯತಿಗೆ ಹೋಯ್ತು ನೀರು. ನೀರಿನ ಸಮಸ್ಯೆ ನಗರದ ಒಳಗೆ ಇರುವಾಗ ಪಂಚಾಯತಿಗಳಿಗೆ ನೀರು ಕೊಡಬೇಕಾದ ಅಗತ್ಯ ಏನಿತ್ತು? ಎಸ್ ಸರ್, ಮಳೆಗಾಲದಲ್ಲಿ ಕೊಟ್ಟರೆ ಏನಾಗ್ತದೆ? ಏಪ್ರಿಲ್ ಮೇಯಲ್ಲಿ ಮಾತ್ರ ಅಲ್ಲ, ಮಾರ್ಚಲ್ಲಿ ಮಾತ್ರ ಇಲ್ಲಿಗೆ ಕಷ್ಟ ಆಗುದು, ಮತ್ತೆ ಬೇರೆ ಸಮಯದಲ್ಲಿ ನಮ್ಗೆ ಕಷ್ಟ ಆಗ್ತದ. ನಾವ್ ಏಕೆ ನೀರು ಕೊಡಬಾರ್ದು ಬೇರೆಯವರಿಗೆ? ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಮಾತ್ರ ನಮ್ಗೆ ಕಷ್ಟ, ನಮ್ಗೆ ಕಷ್ಟ ಆದಾಗ ನಾವು ನೀರು ಕೊಡ್ಲಿಲ್ಲ. ಪಂಚಾಯತ್ ಅಷ್ಟು ಕನ್ಸರ್ನ್ ಇದ್ರೆ ಫೆಬ್ರವರಿಯಲ್ಲಿ ಪಂಚಾಯತ್ ಹೋಗಿ ಜನವರಿಯಲ್ಲಿ ಸಭೆ ಮಾಡಿ ಮಾರ್ಚ್ ಏಪ್ರಿಲ್ ಮೇಲೆ ನಿಮ್ಗೆ ನೀರು ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ನೋಡ್ಕೊಳ್ಳಿ ಅಂತ ಸುರಿಗೆ ಮಾಡ್ತಿತ್ತು. ಯಾವುದು ಅವ್ರಿಗೆ ಬಾಕಿ ಇದೆ ಅದನ್ನ ತೆಗೆದುಕೊಳ್ಳಿ ಪ್ರಯತ್ನ ಮಾಡಿ. ಸ್ಪಷ್ಟವಾಗಿದೆ ಸ್ವಾಮಿ, ಇಲ್ಲಿ ಸ್ಪಷ್ಟವಾಗಿದೆ.
ನಗರಸಭೆಗೆ ನೀರಿನ ಸಮಸ್ಯೆ ಬಂದಾಗ ಪಂಚಾಯತ್ನ ನೀರಿನ ವ್ಯವಸ್ಥೆ ಪಂಚಾಯತ್ನವ್ರು ಮಾಡಬೇಕೇ ಹೊರತು ನಗರಸಭೆಯಿಂದ ಅದಕ್ಕೆ ಮಾಡುವುದಿಲ್ಲ ಅಂತೇಳಿ ಅವರಲ್ಲಿ ಅಗ್ರಿಮೆಂಟ್ ಆಗುವಾಗಲೇ ನಾವು ಬರ್ಕೊಂಡಿದ್ದೇವೆ. ಸರ್ ಮಾತಾಡ್ತೇನೆ. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಹೆಸರು ವಿನುತಾ ಅಂತ, ಮಣಿಪಾಲಿಂದ. ವಿನುತಾ ಅವರೇ ಹೇಳಿ, ಈ ಕುರಿತಾಗಿ ತಾವೇನು ಹೇಳ್ತೀರಿ? ಈಗಾಗಲೇ ನಗರಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಯಾವ ರೀತಿಯಾಗಿ ಅಭಿವೃದ್ಧಿಗಳನ್ನ ಕಾಣ್ತಾ ಇದೆ, ಈಗ ಏನೆಲ್ಲ ತೊಂದರೆಗಳಾಗಿವೆ ನಿಮ್ಗೆ ಈಗ ಇದರಿಂದ? ತೊಂದ್ರೆ ಅಂದ್ರೆ ಸರ್, ಈಗ ಇಷ್ಟು ಹೆವಿ ರೈನ್ ಇದೆ, ನಮ್ಗೆ ಮಣಿಪಾಲ್ ಏರಿಯಾದಲ್ಲಿ ನೀರಿಲ್ಲ, ನೀರು ಬಿಡ್ತಾ ಇಲ್ಲ. ಟ್ಯಾಂಕ್ ಫುಲ್ ಆಗಿದೆ, ಇಷ್ಟು ಇದಾಗಿದೆ, ಎಲ್ಲ ಬರ್ತಾ ಇದೆ, ನಮ್ಗೆ ನೀರು ಬರ್ತಾ ಇಲ್ಲ. ಯಾವ ಏರಿಯಾ ಹೇಳಿ, ನಿಮ್ಮ ಮೊಬೈಲ್ ನಂಬರ್ ಹೇಳಿ, ಎಲ್ಲಿ ಅಂತ ನೋಡ್ಕೊಂಡು. ಇವರು ಅಧಿಕಾರದಲ್ಲಿ ಯಾರಿರ್ಬೋದು, ಕೆಲಸ ಮಾಡಬಾರ್ದು ಅಂತ ಯಾರಿಗೆಲ್ಲ, ನಾವು ಸಾರ್ವಜನಿಕ ಸೇವಕರು. ಎಸ್ ಮೇಡಮ್, ಒಂದ್ ಸೆಕೆಂಡ್ ಇನ್ನೊಂದು ಸಲ ಹೇಳಿ ಮೇಡಮ್, ನಿಮ್ಮ ಏರಿಯಾ? ಅಕಾಡೆಮಿಕ್ ಕ್ವಾರ್ಟರ್ಸ್ ಮಣಿಪಾಲ್. ಅಕಾಡೆಮಿಕ್ ಕ್ವಾರ್ಟರ್ಸ್ ಮಣಿಪಾಲ್. ಎಸ್ ಮೇಡಮ್. ಹೌದು, ನಿಯರ್ ಪ್ರೆಸ್ ಮಣಿಪಾಲ್. ಓಕೆ, ವ್ಯವಸ್ಥೆ ಮಾಡ್ತೇವೆ. ಈ ಕುರಿತಾಗಿ ಮಾತಾಡ್ತಾರೆ ಜನಾರ್ದನ್ ಭಂಡಾರ್ಕರ್ ಅವರು, ಕೇಳಿ ಮೇಡಮ್. ಎಸ್ ಸರ್, ಹೇಳಿ, ಈ ಕುರಿತಾಗಿ ತಾವೇನ್ ಹೇಳ್ತೀರಿ? ಈಗಾಗಲೇ ಅವರಿಗೆ ನೀರಿನ ಸಮಸ್ಯೆ ಉಂಟಂತೆ, ಅವರ ಒಂದು ಇದರಲ್ಲಿ ಆಯ್ತಾಯ್ತು, ಅದು ವ್ಯವಸ್ಥೆ ಮಾಡ್ತೇನೆ. ಎಲ್ಲಿ ಅಂತ ಅವರ ನಂಬರ್ ಕೊಡಿ, ಮೊಬೈಲ್ ನಂಬರ್ ಕೊಟ್ರೆ ಖಂಡಿತ ತಲುಪಿಸ್ತೇವೆ. ಈ ಕುರಿತಾಗಿ ಅವರು ಹೇಳ್ತಾ ಇರೋದು ನಮಗೆ ನೀರಿನ ಸಮಸ್ಯೆ ಇದೆ ಹೇಗೆ ಅಂತ. ಅವರು ಆರೋಪವನ್ನ ಮಾಡ್ತಾ ಇರೋದಿಷ್ಟೇ, ನಮಗೆ ಅಲ್ಲಿ ನೀರಿನ ಸಮಸ್ಯೆ ಇದೆ, ಈವರೆಗೆ ಏನೂ ಸಹ ಮಾಡಿಕೊಟ್ಟಿಲ್ಲ. ಏನ್ ಮಾಡ್ತಿದೆ ಹಾಗಾದ್ರೆ ನಗರಸಭೆ ಅಂತ? ಯಾರು ಈಗ ಅವ್ರು ಕೇಳ್ತಾ ಇರೋದು ಹಾಗೆಲ್ಲ ನೀರು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ತಾಂತ್ರಿಕ ತೊಂದರೆಗಳಿಂದ ಬರದೇ ಇರಬಹುದು. ನೀರಿಗೆ ತೊಂದರೆ ಇಲ್ಲ, ಆದ್ರಿಂದ ಅವರು ಏನ್ ತಾಂತ್ರಿಕ ತೊಂದರೆ ಅಂತ ಮೊಬೈಲ್ ನಂಬರ್, ನನ್ನ ಮೊಬೈಲ್ ನಂಬರ್ ಕೊಡ್ತೇನೆ, ಬೇಕಾದ್ರೆ 99004080. ನೀವು ಅದನ್ನೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ ನೋಡಿ. ಈಗ ಈ ಚುನಾವಣೆ ಸಂದರ್ಭ ಇವರು ಆ ರೀತಿ ಎಲ್ಲ ಮಾತಾಡಲಿಲ್ಲ. ಒಬ್ರು ಬ್ಲಾಕ್ ಕಾಂಗ್ರೆಸ್ನವರು ಅದಕ್ಕೆ ನಾನು ಪಕ್ಷಕ್ಕೆ ಸಂಬಂಧ ಇಲ್ಲ. ನಾನು ಯಾವಾಗ್ಲೂ ಕೂಡ ಚಾನೆಲ್ ಅಲ್ಲಿ ಕೂತ್ಕೊಂಡ್ರೆ ಜನರ ಹತ್ರ ಹೇಳಿ ಯಾವುದೇ ಸಮಸ್ಯೆಗಳನ್ನ 35 ವಾರ್ಡ್ಗಳು ಮಾಡಿಕೊಡ್ತೇನೆ. ಸಮಸ್ಯೆಗಳನ್ನ ಪರಿಹಾರ ಮಾಡುದು ನಮ್ ಕೆಲಸ. ಈಗ ಚುನಾವಣಾ ನೀತಿ ಚುನಾವಣೆಗೆ ಸಂಬಂಧ ಇಲ್ಲ, ನನ್ನದು ಸಾರ್ವಜನಿಕ ಸೇವೆಯಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಮುಂಚೆ ಮಾಡ್ಬೇಕಿತ್ತು. ಯಾವಾಗ್ಲೂ ಮಾಡ್ತೇವೆ, ಅಧಿಕಾರದಲ್ಲಿರುವಾಗ ಮಾಡ್ತೇವೆ. ಹೋದ ನಂತರ ಈಗ ಚುನಾವಣೆ ಬಂದಿದೆ, ಇವ್ರು ಅಲ್ಲ, ಅದಕ್ಕೆ ಇದು ಸಂಬಂಧವೇ ಇಲ್ಲ. ಅದೀಗ ನೀವು ಹೇಳುದು. ಮತ್ತೆ ನೀವು ಅಭಿವೃದ್ಧಿ ಬಗ್ಗೆ ಕೇಳಿದಾಗ, ಈಗ ಡಲ್ಟ್ ಯೋಜನೆಯಲ್ಲಿ ಇವತ್ತು ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಯೋಜನೆ ಇರ್ಬೋದು 4 ಕೋಟಿ ರೂಪಾಯಿದು, ಅದೇ ರೀತಿ ಮಣಿಪಾಲ ಬಸ್ ಸ್ಟ್ಯಾಂಡ್ ಯೋಜನೆ ಇರ್ಬೋದು 5 ಕೋಟಿ ರೂಪಾಯಿದು. ಈ ಯೋಜನೆಗಳು ಇವತ್ತು ಟೆಂಡರ್ ಹಂತದಲ್ಲಿವೆ. ಇವತ್ತು 35 ಕೋಟಿ ರೂಪಾಯಿ ಏನು ನಗರೋತ್ಥಾನ ಯೋಜನೆಗಳು ಇವತ್ತು ಕೊರಂಗರಪಾಡಿಯಿಂದ ಇಲ್ಲಿ ತನಕ, ಯಾವುದು ಬೈಲೂರು ಕೋಟ್ ರೋಡ್ ತನಕ ಅಗಲಗೊಳಿಸುವ 4 ಕೋಟಿ ಯೋಜನೆಗಳಿರ್ಬೋದು. ಅದೇ ರೀತಿ ಹಲವು ರಸ್ತೆಗಳನ್ನು ಅಗಲಗೊಳಿಸುವ ಯೋಜನೆಗಳು ಇವತ್ತು 35 ಕೋಟಿ ರೂಪಾಯಿ ಸೇರಿದೆ. ಅಷ್ಟೇ ಅಲ್ಲ, 10 ಕೋಟಿ ರೂಪಾಯಿಯ ಏನು ವಿಶೇಷ ಅನುದಾನದಲ್ಲಿ ಕೂಡ ಕೆಲಸ ಕಾರ್ಯಗಳು ಇವತ್ತು ಕಾಂಕ್ರೀಟ್ ರಸ್ತೆ ಇರ್ಬೋದು ಆಗ್ತಾ ಇದೆ. ಇವತ್ತು ನಗರಸಭೆಯ ಇದು ಮಾತ್ರ ಅಲ್ಲ, ಬೇರೆ PWD ಇಲಾಖೆಯ ಫಂಡ್ಗಳಿಂದ ಉಡುಪಿ ನಗರಕ್ಕೆ, ಅದೇ ಉಡುಪಿಯ ಹೃದಯದ ಮಧ್ಯಭಾಗದಲ್ಲಿ KSRTC ಬಸ್ ಸ್ಟ್ಯಾಂಡ್ ಇವತ್ತು 29 ಕೋಟಿ ರೂಪಾಯಿಯ ಒಂದು ಖರ್ಚಲ್ಲಿ ಆಗ್ತದೆ. ಇದೆಲ್ಲ ಕಾರಣ ಪ್ರಮೋದ್ ಮಧ್ವರಾಜರವರ ಒಂದು ಸಹಕಾರದೊಂದಿಗೆ ಅವರು ಸಚಿವರಾಗಿದ್ದಾಗ ಇದನ್ನ ತಂದದ್ರಿಂದ ಇವತ್ತು ಅಲ್ಲಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಆಗ್ತಿದೆ. ಇವತ್ತು 4 ಕೋಟಿ ರೂಪಾಯಿಯ ಏನು ನರ್ಮ ಬಸ್ ಸ್ಟ್ಯಾಂಡ್ಗಳು ಇವತ್ತು ಈ ಕಾಮಗಾರಿಗಳು ಆಗ್ತಾ ಇವೆ. 10 ಹೊಲ ಕೆಲಸಗಳು ಆಗ್ತಾ ಇವೆ. ಇನ್ನು ಕೂಡ ಇವತ್ತು ಕೆಲವು ಕೆಲಸ ಕಾರ್ಯಗಳು ಇವತ್ತು ಏನು ನಾವು ನಮ್ಮ ನಗರಸಭೆಯ ಕಚೇರಿಯನ್ನು ಮಾಡಲಿಕ್ಕೆ ತಾಲೂಕು ಆಫೀಸ್ನ ಅದಕ್ಕೆ ಕೂಡ ನಾವು ಹಣವನ್ನು ಮೀಸಲಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗಲಿಕ್ಕಿದೆ. ಇವತ್ತು IDSMT ಯೋಜನೆಯಲ್ಲಿ ನಾವು ಸಂತೆಕಟ್ಟೆಯಲ್ಲಿ ಬಿಲ್ಡಿಂಗ್ ಇರ್ಬೋದು, ಅದೇ ರೀತಿ ಸಂತೆಕಟ್ಟೆಯ ಏನು ಮಾರ್ಕೆಟನ್ನು ಎಡಬದಿಗೆ ವೀರಭದ್ರ ದೇವಸ್ಥಾನದ ಅಡಿಗೆ ಶಿಫ್ಟ್ ಮಾಡಲಿಕ್ಕೆ ಆ ಕೆಲಸ ಕಾರ್ಯಗಳು ಆಗ್ತಾ ಇವೆ. ಶಿಫ್ಟ್ ಮಾಡಿದ ನಂತರ ಈ ಭಾಗದಲ್ಲಿ ಕಮರ್ಷಿಯಲ್ ಕಟ್ಟಡ ಕಟ್ಟಲಿಕ್ಕೆ ಕೂಡ ಇವತ್ತು ಯೋಜನೆಗಳು ಎಲ್ಲ ಸಿದ್ಧವಾಗಿವೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಕಿರಣ್ ಕುಮಾರ್ ಬೈಲೂರ್ ಅವರ, ಈಗ ಚುನಾವಣೆ, ಈಗ ಏನು ನಗರಸಭಾ ಚುನಾವಣೆ ಈಗ ಒಂದು ಪ್ರತಿಷ್ಠೆ ಕಣವಾಗಿ ನಿರ್ಮಾಣವಾಗಿದೆ. ತಾವು ಹೇಗೆ ತಗೊಳ್ತೀರಿ ಇದನ್ನ? ಹಾಗಾದ್ರೆ ಅಲ್ಲ, ಪ್ರತಿಷ್ಠೆ ಅನ್ನುವಂಥಕ್ಕಿಂತಲೂ ನಮಗೆ ಈ ಬಾರಿಯ ಆಡಳಿತವನ್ನು ನಮ್ಮ ಕೈಗೆ ತೆಗೆದುಕೊಳ್ಬೇಕನ್ನೋ ನಾವು. ಯಾಕೆ ಈಗ ಇನ್ನು ಮುಂದೆ ಈಗ ಲೋಕಸಭೆ ಚುನಾವಣೆ ಹತ್ತಿರವೇ ಇದೆ. ಲೋಕಸಭೆ ಚುನಾವಣೆ ನಮ್ಗೆ ಬಹುಶಃ ನಮ್ಗೆ ಅಷ್ಟೊಂದು ಅದರ ಬಗ್ಗೆ ನಾವು ನಮ್ಮದು ಏನಿದ್ರು ಕೂಡ ಇವತ್ತಿನ ಚುನಾವಣೆ, ಇವತ್ತು ನಮ್ಗೆ ನಗರಸಭೆ ಚುನಾವಣೆ, ಈ ಚುನಾವಣೆನೇ ನಾವು ಫೋಕಸ್ ಮಾಡೋದು ಇದಕ್ಕೆ. ಮತ್ತೆ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನುವಂಥದ್ದನ್ನು ನಾವು ಖಂಡಿತ. ಒಂದು ವೇಳೆ ಬಿಜೆಪಿ ಗೆದ್ದು ಈಗ ಬಂದರೆ, ನಿಮ್ಮ ಪಕ್ಷ ಏನಾದರೂ ನಗರಸಭೆಯಲ್ಲಿ ಗೆದ್ದು ಬಂದರೆ, ನೀವು ಏನೆಲ್ಲ ಹೊಸ ಯೋಜನೆಗಳನ್ನ ಮಾಡುವಲ್ಲಿ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀರಾ? ಮತ್ತೆ ಈಗ ಅಥವಾ ಈ ಮಾಡಿರೋದನ್ನೇ ಮೇಲ್ದರ್ಜೆಗೇರಿಸುವಂತಹ ಪ್ರಯತ್ನ ಏನಾದರೂ ಮಾಡ್ತೀರಾ? ಖಂಡಿತ. ನಮಗೆ ಹೊಸ ಇವರಾಗೆ ಹಿಂದಿನವರು ಮಾಡಿರುವಂಥ ಕೈ ಬಿಟ್ಟು ಹೊಸದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮದಲ್ಲಿ ಏನಿಲ್ಲ. ಯಾವುದೆಲ್ಲ ಒಳ್ಳೆಯ ಯೋಜನೆಗಳಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು.
ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮದು ಒಂದು ನಿಲುವು. ಅದ್ರ ಜೊತೆಗೆ ಜನರಿಗೆ ನಮ್ಮ ಪ್ರಥಮ ಆದ್ಯತೆ ರಸ್ತೆ, ದಾರಿದೀಪ, ನೀರು, ಈ 3 ವಿಷಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೇವೆ. ಇದು ಹಿಂದಿನಿಂದಲೂ ನಾವು ಮಾಡ್ಕೊಂಡು ಬಂದಂಥ ಮುಂದೆಯೂ ಮಾಡ್ತೇವೆ. ಎಲ್ಲಿಯೂ ಕೂಡ ನೀರಿನ ಸಮಸ್ಯೆ ಆಗಬಾರ್ದು, ಎಲ್ಲಿಯೂ ಕೂಡ ರಸ್ತೆ ಇಲ್ಲದ ಡಾಮರ್ ಇಲ್ಲದ ರಸ್ತೆ ಇರಬಾರ್ದು, ಎಲ್ಲಿಯೂ ಕೂಡ ದಾರಿದೀಪ ಇಲ್ಲದೇ ಇರಬಾರ್ದು. ಆ ರೀತಿ ಅಂತ ವ್ಯವಸ್ಥೆ ಮಾಡಬೇಕು. ಮತ್ತು ನಮ್ಮ ಆಡಳಿತದಲ್ಲಿ ಇವತ್ತಿಗೂ ಕೂಡ ಜನ ನಮ್ಮನ್ನು ಯಾಕೆ ನೆನಪಿಸ್ಕೊಳ್ತಾರಂದರೆ, ನಮ್ಮ ಆಡಳಿತದಲ್ಲಿ ದಾರಿದೀಪದ ವ್ಯವಸ್ಥೆ ವ್ಯವಸ್ಥಿತವಾಗಿ ಆಗ್ತಿತ್ತು. ಇವತ್ತು ಯಾರ ಹತ್ರ ಕೇಳಿದ್ರು 24 ಗಂಟೆ ಒಳಗೆ ನಮ್ಮದು ದಾರಿದೀಪ ಹೋದರೆ ಹಾಕ್ತಿದ್ರು ಅನ್ನೋಂಥದ್ದು. ಆದರೆ ಇವತ್ತು ಅದೇ ಜನರ ಹತ್ರ ಇವತ್ತು ಹೋಗಿ ಮಾತಾಡಿ. ಇವತ್ತು ನಿಮ್ಗೆ ನೋಡ್ತಾರೆ ಮಳೆ ಎಷ್ಟು ಬರ್ತಾರೆ, ಸಿಡಿಲು ಕೂಡ ಈ ಭಾಗದಲ್ಲಿ ಈ ರೀತಿ ಮೆಸ್ಕಾಂನವರದ್ದು ಪ್ರಾಬ್ಲಮ್ ಇದೆ. ಇವತ್ತು ಪ್ರಾಬ್ಲಮ್ ಈ ರೀತಿ ಆದ್ರೆ ಇವರ ಸ್ವಹಿತಾಸಕ್ತಿ ಏನಾಗಿದೆ ಅಂದಾಗಿ ಇವತ್ತು ದಾರಿದೀಪ ಈ ಮಟ್ಟ ಅದು ತಪ್ಪು ಗ್ರಹಿಕೆ. ಪೂರ್ತಿಯಾಗಿ ಟೆಂಡರ್ ಶೆಡ್ಯೂಲ್ ಅನ್ನ ಒಬ್ಬ ವ್ಯಕ್ತಿಗೆ ಆಗುವ ರೀತಿಯಲ್ಲಿ ಮಾಡಿಕೊಂಡು ಇದನ್ನು ಇಲ್ಲಿಯವರಿಂದ ತಪ್ಪಿಸಬೇಕು, ವ್ಯವಸ್ಥಿತವಾಗಿ ದಾರಿದೀಪವನ್ನು ಮಾಡೋವರಿಂದ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಹೊರಗಿನವರಿಗೆ ಆ ಗುತ್ತಿಗೆಯನ್ನು ಕೊಟ್ಟರು. ಅವನಿಗೆ ಇಲ್ಲಿರುವ ರಸ್ತೆಗಳ ಪರಿಚಯ ಇಲ್ಲ, ಇಲ್ಲಿರುವ ಜನರ ಪರಿಚಯ ಇಲ್ಲ, ಏನಿಲ್ಲ. ಅವ ಬೇಕಾಬಿಟ್ಟು ದಾರಿದೀಪವನ್ನು ಹಾಕೊಂಡ. ದಾರಿದೀಪದ ರೇಟ್ ಕೂಡ ಬೇಕಾಬಿಟ್ಟು ಹೆಸರು ರೇಟ್ ಮಾಡಿಕೊಂಡ್ರು. ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಗೋಟಾಲ ಮಾಡಿ ಕೊನೆಗೊಂದು ದಿವಸ ಚುನಾವಣೆ ಹತ್ತಿರ ಬರುವಾಗ ಇನ್ನೂ ಎಲ್ಲಿಯಾದರೂ ಅವನನ್ನು ಹೊಸ ಆಡಳಿತ ಬಂದವರು ಹಿಡಿತಾರೆ ಅಂತೇಳಿ ಓಡಿಬಿಟ್ಟ. ಈಗ ಏನು ಮಾಡ್ತಾ ಇದ್ದಾರೆ ಇವರು? ವಾಟರ್ ಸಪ್ಲೈನಲ್ಲಿ ಒಬ್ಬ ಕೆಲಸ ಮಾಡ್ತಿರುವವನು ಕರ್ಕೊಂಡು ಬಂದು ದಾರಿದೀಪ ಹಾಕಿಸ್ತಾ ಇದ್ದಾರೆ. ನೋಡಿ, ಇವತ್ತು ಸರ್ಕಾರದ ನಿಯಮ ಪ್ರಕಾರ ಇವತ್ತು ಏನು KTPP ಆ್ಯಕ್ಟ್, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಏನು ಆ್ಯಕ್ಟ್ ಇದೆ, ಅದರ ಪ್ರಕಾರ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಕಾಮಗಾರಿ ಮಾಡಲಿಕ್ಕೆ ಈ ಪ್ರೊಕ್ಯೂರ್ಮೆಂಟ್ ಆನ್ಲೈನ್ ಕರಿಬೇಕು, ಆನ್ಲೈನ್ ಕೊಡಬೇಕು, ಆನ್ಲೈನ್ ಮಾಡಬೇಕು. ಯಾರನ್ನು ನಾವು ಕಾಂಟ್ರಾಕ್ಟ್ ಹೇಳಲಿಕ್ಕೆ ಆಗುದು? ಇದು ಆನ್ಲೈನ್ ಮಾಡಿದಾಗ ಯಾರು ಹಾಕಬಹುದು? ಅದೇ ರೀತಿ ಶಿವಮೊಗ್ಗದವರು ಹಾಕಿದ್ದು, ಈಗ ಯಾರು ಘಟ್ಟದವರು ಹಾಕಿದ್ದು. ನಾವೇನು ಟೆಂಡರ್ ಶೆಡ್ಯೂಲ್ ಮಾಡೋದು ನಗರಸಭೆ ಅಲ್ಲ, ಶೆಡ್ಯೂಲ್ ಮಾಡಿದ್ರು ಕೂಡ ಈ ಪ್ರೊಕ್ಯೂರ್ಮೆಂಟ್ ಕರೀಲಿಕ್ಕೆ ನಮ್ಗೇನು ಹಿಂದಿನವರು ಹಾಕಬಾರ್ದಂತಿಲ್ಲ. ಅವ ಕಡಿಮೆಯಲ್ಲಿ ಮಾಡ್ಲಿಲ್ವಾ? ಈಗ ಕೊನೆಯದಾಗಿ ತಮ್ಮಲ್ಲಿ ಒಂದು ಪ್ರಶ್ನೆನ ಕೇಳ್ತೇನೆ. ಒಂದು ವೇಳೆ ತಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಲ್ಲಿ ತಾವು ಯಾವ ರೀತಿಯಾದ ಯೋಜನೆಗಳನ್ನ ಈಗ ರೆಡಿ ಮಾಡ್ಕೊಂಡಿದ್ದೀರಿ? ನಾವು ಉಡುಪಿ ನಗರಸಭೆಯಲ್ಲಿ ಇನ್ನೊಮ್ಮೆ ಖಂಡಿತ 25+ ಏನು ನಮಗೆ ಜನ ಅವಕಾಶವನ್ನು ಕೊಡ್ತಾ ಇದ್ದಾರೆ, ಸೀಟ್ಗಳಿಗೆ ಕೊಡ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ನಾವು ಕೆಲಸ ಕಾರ್ಯಗಳನ್ನು ಜನರದು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಮಾಡಿದ್ದೇವೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮದು ಪ್ರಥಮ ಆದ್ಯತೆಯೇ 24 ಗಂಟೆ ನೀರು ಕೊಡೋದು, ಅದೇ ರೀತಿ ದಾರಿದೀಪವನ್ನ ಸರಿಯಾದ ಹಾಗೆ ನಿರ್ವಹಣೆ ಮಾಡೋದು, ಅದನ್ನು ನಾವು ಮಾಡ್ತೇವೆ. ಬೇಕಾದಷ್ಟು ಇವತ್ತು ಉದ್ಯಾನವನಗಳಿರ್ಬೋದು, ಇವತ್ತು ಕೆರೆಗಳ ಅಭಿವೃದ್ಧಿಗಳನ್ನು ಕೋಟ್ಯಾಂತರ ರೂಪಾಯಿದಲ್ಲಿ, ಇವತ್ತು 1.45 ಕೋಟಿ ರೂಪಾಯಿಯಲ್ಲಿ ಮಣ್ಣುಪಳ್ಳದ ಕೆರೆ ಅಭಿವೃದ್ಧಿ ಇರ್ಬೋದು, ಇವತ್ತು 60 ಲಕ್ಷ ರೂಪಾಯಿದಲ್ಲಿ ಪರ್ಕಳದ ಮಹಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿ ಇರ್ಬೋದು, 2 ಕೋಟಿ ರೂಪಾಯಿ ಕೆರೆ ಅಭಿವೃದ್ಧಿ ನೆಕ್ಕರೆ ಕೆರೆ ಇರ್ಬೋದು. ಹಲವು ಕಡೆಯಲ್ಲಿ ಇವತ್ತು ನೀರಿನ ಏನು ಸೆಲೆಯನ್ನ ಉಳಿಸಿಕೊಳ್ಳಿಕ್ಕೆ ಈ ಯೋಜನೆಗಳನ್ನು ಮಾಡಿದ್ದೇವೆ. ಬೇಕಾದಷ್ಟು ಉದ್ಯಾನವನಗಳನ್ನು ಮಾಡಿದ್ದೇವೆ, ಬೇಕಾದಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೇವೆ ಅಂತ ಆತ್ಮವಿಶ್ವಾಸ ನಮಗಿದೆ. ಚುನಾವಣೆ ಎತ್ತರದಲ್ಲಿದೆ, ಯಾವ ರೀತಿಯಾದ ಫಲಿತಾಂಶ ಬರಬಹುದು, ಹೇಗೆಲ್ಲ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ನಡೆಯಬಹುದು ಅನ್ನೋದನ್ನ ನಾವು ಕಾದು ನೋಡ್ತೇವೆ. ಧನ್ಯವಾದಗಳು ಸರ್ ಇಬ್ಬರು ಅತಿಥಿಗಳಿಗೂ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ. ಈಗಾಗಲೇ ನಾವು ಚರ್ಚೆನ ಮಾಡ್ತಾ ಇದ್ವಿ, ನಗರಸಭೆಯ ಚುನಾವಣೆ ಹತ್ತಿರ ಬಂದಿದೆ, ಯಾವ ರೀತಿ ನಗರಸಭೆಯ ಚುನಾವಣೆಯ ಪ್ರಚಾರ ಚುರುಕುಗೊಂಡಿದೆ ಹಾಗೂ ಅಲ್ಲಿಯ ಅಭ್ಯರ್ಥಿಗಳು ಯಾವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಗರಸಭೆಯಲ್ಲಿ ಚುನಾವಣೆ ಏನಾಗಬಹುದು, ಇದರಿಂದ ಲೋಕಸಭಾ ಚುನಾವಣೆಗೂ ಕೂಡ ಏನಾದರೂ ಪ್ರಭಾವಗಳು ಬೀರಬಹುದಾ? ಹಾಗಾಗಿ ಇಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ನಗರಸಭೆ ಯಾವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಅನ್ನೋದನ್ನಷ್ಟೇ ನಾವು ಈಗ ಕಾದು ನೋಡಬೇಕಾಗಿದೆ. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.